ಕೃಷ್ಣ ಹರೇ 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 ರಾಮ ಹರೇ ಹರೇ. ಒಟ್ಟಿಗೆ ನಾವು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಲೀಲಾಮೃತ ಓದುವ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿಯ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತು ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ತರಗತಿಗಾಗಿ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಸ್ವಾಮಿ ಹಿಪ್ಪಿಗಳನ್ನು ಆಹ್ವಾನಿಸುತ್ತಾರೆ. ಮೊನ್ನೆ ಶುಕ್ರವಾರ ನಾವೇನನ್ನೆಲ್ಲ ನೋಡಿದೆವು ಅಂತ ಹೇಳಿದ್ರೆ, ಲಾಸ್ಟ್ಗೆ ನಾವು ಬಂದದ್ದು ಯಾರು ಅಲ್ಲಿ ಒಬ್ಬ ರಾಬಿನ್ ಎಂಬವ ಬರ್ತಾನೆ. ಅವನು ತಲೆ ಕೂದಲೆಲ್ಲ ಅಸ್ತವ್ಯಸ್ತವಾಗಿತ್ತು, ಮೈಯೆಲ್ಲ ವಾಸನೆ ಬರ್ತಿತ್ತು, ಹೇನುಗಳಿಂದ ತುಂಬಿಕೊಂಡಿತ್ತು. ಅಂತ ಹುಡುಗಿ ತುಂಬಾ ಛಿದ್ರವೂ ಆಗಿತ್ತು, ಕೊಳಕೂ ಇತ್ತು. ಅಂತವನು ಬರ್ತಾನೆ. ಆದ್ರೆ ಬರುವಾಗ ಅವರ ಶಿಷ್ಯಂದರು ಅವರನ್ನು ಒಳಕ್ಕೆ ಬಿಡುವುದಿಲ್ಲ. ಪ್ರಭುಪಾದರನ್ನು ಭೇಟಿ ಆಗ್ಲಿಕ್ಕೆ ಅವರು ಬಿಡುವುದಿಲ್ಲ. ಅವನು ಭೇಟಿ ಆಗ್ಬೇಕು ಅಂತ ಹೇಳಿ ಬರ್ತಾನೆ. ನೀನು ಮೈಲಿಗೆ ಇದ್ದೀಯಾ ಅಂತೇಳಿ ಅವರ ಅವಕಾಶವನ್ನು ಕೊಡ್ಲಿಲ್ಲ. ಒಂದು ರಾತ್ರಿ ಸ್ವಾಮೀಜಿ ಉಪನ್ಯಾಸ ಆದ ನಂತರ ಅವನು ಸ್ವಾಮೀಜಿ ಹೊರಗೆ ಬರುವಾಗ ಅವನು ಬಂದು ಕೇಳ್ತಾನೆ, ನಾನು ನಿಮ್ಮ ಹತ್ರ ಮಾತನಾಡಬೇಕು ಅಂತೇಳಿ. ಆಗ ನಾನು ಮೇಲೆ ಬರ್ಲಿಯಾ ಅಂತ ಕೇಳ್ತಾನೆ. ಅದಕ್ಕೆ ನಿಮ್ಮ ಕೊಠಡಿಗೆ ಬರ್ಬೋದಾ ಅಂತ ಕೇಳ್ತಾರೆ. ಸ್ವಾಮೀಜಿ ಆಗ ಆಗ್ಲಿ ಅಂತ ಹೇಳ್ತಾರೆ. ಮತ್ತೆ ಇನ್ನು ಕೆಲವರು ಅದರಲ್ಲಿ ಸವಾಲು ಎಸೆಯುವವರೇ ಬರುವಂತವ್ರು. ಸ್ವಾಮೀಜಿ ಜೊತೆಗೆ ಅವರು ವಾದಕ್ಕೆ ಇಳಿತಾರೆ. ಆ ತತ್ವಶಾಸ್ತ್ರದ ಗ್ರಂಥವನ್ನು ಓದಿಕೊಂಡಾದ್ರು ವಾಗ್ವಾದಕ್ಕೆ ಅವರು ಬರ್ತಾರೆ, ಚರ್ಚೆಗೆ ತೊಡಗ್ತಿದ್ರು. ಮತ್ತೆ ಪ್ರಭುಪಾದರು ಅವರನ್ನೆಲ್ಲ ನಿರಾಸ್ತರ ಅನ್ನಾಗಿ ಅವ್ರು ಮಾಡ್ತಿದ್ರು. ಅಂದ್ರೆ ಅವರಿಗೆ ಉತ್ತರ ಕೊಟ್ಟು ಬಿಡ್ತಿದ್ರು. ಏನು ಯಾವ ಪ್ರಶ್ನೆ ಇದ್ರು ಅದಕ್ಕೆ ನಿರ್ಗಳವಾಗಿ ಅವರು ಉತ್ತರವನ್ನು ಕೊಡ್ತಿದ್ರು.
ಆದ್ರೆ ಆ ಮನುಷ್ಯರು ಏನ್ ಮಾಡ್ತಿದ್ರು, ಆ ಒಬ್ಬ ಮನುಷ್ಯ ಅದ್ರಲ್ಲಿ ಪ್ರತಿದಿನ ಆಗಿ ಬಂದು ದಿನಕ್ಕೆ ಒಂದೊಂದು ಪ್ರಶ್ನೆಯನ್ನು ತಯಾರು ಮಾಡಿಕೊಂಡು ಬರ್ತಿದ್ದ. ಸ್ವಾಮೀಜಿ ಇದಕ್ಕೆ ಗೊತ್ತಾಗ್ತದೆ, ಅವರು ಒಂದು ದಿವಸ ಯಾವುದಕ್ಕೂ ಉತ್ತರ ಕೊಡುವ ಗೋಜಿಗೆ ಹೋಗುದಿಲ್ಲ. ಆ ಮನುಷ್ಯ ಅವರು ಏನು ಕ್ವಶನ್ ಕೇಳಿದ್ರು ಅದಕ್ಕೆ ಉತ್ತರವನ್ನೇ ಕೊಡುವುದಿಲ್ಲ. ಪ್ರಭುಪಾದ್ರ ಈ ಈ ರೀತಿಯ ನಡವಳಿಕೆಯಿಂದ ಆ ಮನುಷ್ಯ ಆ ದಿವಸ ಎದ್ದು ಮನೆಗೆ ಹೊರಟು ಹೋಗ್ತಾನೆ. ರಾಬಿರ್ಟನಂತೆ ಇನ್ನೊಬ್ಬ ಸುಪ್ರಸಿದ್ಧ ವ್ಯಕ್ತಿ, ಅವನು ಇಸ್ರೇಲ್, ಅವನು ಈಗ ಬರ್ತಾನೆ. ಅವನಿಗೆ ಕೂಡ ಉದ್ದವಾದ ಜಡೆ ಇತ್ತು. ಕೆಲವು ಸಲ ಕೀರ್ತನೆಯ ಮೇಲೆ ಈತ ತುತ್ತೂರಿಯನ್ನು ಕೂಡ ಓದ್ತಿದ್ದ. ಒಂದು ಸಂಜೆ ಸ್ವಾಮೀಜಿ ಉಪನ್ಯಾಸವನ್ನು ಮುಗಿಸಿದ ನಂತರ ಅವರಿಗೆ ಒಂದು ಸವಾಲನ್ನು ಎಸೆಯುತ್ತಾನೆ. ಅವರಿಗೆ ಒಂದು ಸವಾಲು ಎಸೆಯುತ್ತಾನೆ. ಈ ಸಂಕೀರ್ತನೆಯನ್ನು ಏನು ಚೆನ್ನಾಗಿದೆ, ಅದು ತುಂಬಾ ಚೆಂದಾಗಿದೆ, ಆದ್ರಿಂದ ಏನು ಪ್ರಯೋಜನ, ಆ ಮಾನವ ಕುಲಕ್ಕೆ ಏನು ಉಪಯೋಗ ಇದರಿಂದ ಅಂತ ಹೇಳಿ ಅವನು ಪ್ರಶ್ನೆ ಕೇಳ್ತಾನೆ. ಇಲ್ಲಿಂದ ನೆಕ್ಸ್ಟ್ ನೀವು ಓದ್ಬೇಕು. ಸ್ಕ್ರೀನ್ ಬಂದಿದಾ? ಬಂದಿದೆ, ಮತ್ತೆ ಹೋಯ್ತು. ಹೋಯ್ತಾ? ಓಕೆ, ಹಾಕ್ತೇನೆ. ಈಗ ಬಂತಲ್ಲ ಮಾತಾಜಿ? ಯಾವ ಸಂಪುಟ? ಪೇಜ್ ನಂಬರ್? ಪೇಜ್ ನಂಬರ್ 50. ಸಂಪುಟ ಯಾವ್ದು ಮಾತಾಜಿ? 3 ಸಂಪುಟ 3. ಮಾತಾಜಿ ಓದ್ತೀರಾ ಚಿತ್ರಮೌನಿ ಮಾತಾಜಿ? ಓದ್ತೀನಿ. ಎಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಪ್ರಭುಪಾದರು ಹೇಳಿದರು? ಹೌದೌದು, ಅಲ್ಲಿದ್ದು. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ ರೆಡಿ ಇರಿ. ಪ್ರಭುಪಾದರು ಹೇಳಿದರು, ಹಾಗಾದರೆ ನೀನು ಈ ಜಗತ್ತಿನಲ್ಲಿಲ್ಲವೇನು? ನಿನಗೆ ಇದು ಇಷ್ಟವಾದರೆ ಉಳಿದವರಿಗೂ ಇಷ್ಟವಾದಂತೆಯೇ ಅಲ್ಲವೇನು? ಆದ ಕಾರಣ ಈ ಸಂಕೀರ್ತನೆಯನ್ನು ಇನ್ನೂ ಹೆಚ್ಚು ಜನಕ್ಕೆ ಕೇಳುವಂತೆ ನಡೆಸು. ಆಗ ಕೊಠಡಿಯಲ್ಲಿ ನಿಂತಿದ್ದ ದಪ್ಪ ಮೀಸೆಯ ಮನುಷ್ಯನೊಬ್ಬ ಸ್ವಾಮೀಜಿಯನ್ನು ಪ್ರಶ್ನಿಸಿದ, ನೀವು ಏನು ಅಲೆನ್ ಗಿನ್ ಬರ್ಗನ್ನ ಗುರು ಅಲೆನ್ ಗಿನ್ಸ್ ಬರ್ಗನ ಗುರು? ಕೊಠಡಿಯೊಳಗಿದ್ದ ಬಹಳ ಶಿಷ್ಯರಿಗೆ ಅನಿಸಿತು, ಇದು ನಿಜಕ್ಕೂ ತುಂಬಾ ಗಂಭೀರವಾದ ಪ್ರಶ್ನೆ. ಇದಕ್ಕೆ ಸ್ವಾಮೀಜಿ ಹೌದು ಅನ್ನಬೇಕೋ ಅಥವಾ ಇಲ್ಲ ಅನ್ನಬೇಕೋ ಎಂಬುದು ಕಷ್ಟಕರವಾಗಿತ್ತು. ಶ್ರೀಲ ಪ್ರಭುಪಾದರು ಹೇಳಿದರು, ನಾನು ಯಾರ ಗುರುವೂ ಅಲ್ಲ, ನಾನು ಎಲ್ಲರ ಸೇವಕ. ಇಡೀ ಶಿಷ್ಯರ ಸಮೂಹಕ್ಕೆ ಸ್ವಾಮೀಜಿಯ ಈ ಉತ್ತರ ಹಾಗೂ ಸಂವಾದ ಒಂದು ಅಲೌಕಿಕವಾದ ಅನುಭವವಾಗಿ ಪರಿಣಮಿಸಿತು. ಸ್ವಾಮೀಜಿಯ ಈ ಉತ್ತರ ಕೇವಲ ಒಂದು ಚಮತ್ಕಾರ ಪ್ರತಿಕ್ರಿಯೆಯಾಗಿರಲಿಲ್ಲ, ಅದು ಅವರ ಸಹಜವಾದ ವಿನಯದ ಆಳದಿಂದ ಹೊರಹೊಮ್ಮಿದ್ದು ಆಗಿತ್ತು. ಒಂದು ಮುಂಜಾನೆ ದಂಪತಿಗಳಿಬ್ಬರು ಸ್ವಾಮೀಜಿಯ ಉಪನ್ಯಾಸಕ್ಕೆ ಬಂದರು. ಹೆಂಡತಿ ಮಗುವೊಂದನ್ನು ಎತ್ತಿಕೊಂಡು ಬಂದಿದ್ದಳು. ಗಂಡನ ಹೆಗಲ ಮೇಲೆ ಒಂದು ಹೊರೆಯಿತ್ತು. ಪ್ರಶ್ನೋತ್ತರ ಸಮಯದಲ್ಲಿ ಗಂಡ ಸ್ವಾಮೀಜಿಯನ್ನು ಪ್ರಶ್ನಿಸಿದ, ನನ್ನ ಮನಸ್ಸಿಗೇನು ಮಾಡಲಿ? ಪ್ರಭುಪಾದರು ನೀಡಿದ ತಾತ್ವಿಕವಾದ ವಿವರಣೆ ಅವನಿಗೆ ಅರ್ಥವಾಗಲಿಲ್ಲ. ಆತ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿ ಆತನನ್ನು ಸಮಾಧಾನ ಪಡಿಸುವ ಅನುಕಂಪದ ನೋಟದಿಂದ ಪ್ರಭುಪಾದರು ಹೇಳಿದರು, ನನ್ನ ಬಳಿ ಬೇರೆ ಔಷಧಿಗಳಿಲ್ಲ. ಇರುವುದೇನಿದ್ದರೂ ಹರೇ ಕೃಷ್ಣ, ಅದನ್ನೇ ನೀನು ಉಚ್ಚಾರ ಮಾಡು. ಇದರ ಹೊರತು ಬೇರೆಯ ಪರಿಹಾರವಿಲ್ಲ. ಆದರೆ ಮನುಷ್ಯ ಮತ್ತೆ ಪ್ರಶ್ನೆಯನ್ನೇ ಕೇಳತೊಡಗಿದನು. ಕೊನೆಗೆ ಭಕ್ತರು ಮಧ್ಯೆ ಪ್ರವೇಶಿಸಿ ಸ್ವಾಮೀಜಿ ಹೇಳಿದರು, ಮಾಡು, ಏನೂ ಬೇಡ. ಮ್ಯೂಟ್ ಮಾಡ್ಕೊಳ್ಳಿ. ಪ್ರಭುಪಾದರು ತಮ್ಮ ತಾಳಗಳನ್ನು ಕೈಗೆತ್ತಿಕೊಂಡು ಸಂಕೀರ್ತನೆಯನ್ನು ಪ್ರಾರಂಭಿಸಿದರು. ಕಂಟಿನ್ಯೂ ಮಾಡ್ಲಾ ಮಾತಾಜಿ? ಮಾಡಿ. ಒಂದು ಸಂಜೆ ಸ್ವಾಮೀಜಿಯ ಉಪನ್ಯಾಸ ನಡೆಯುತ್ತಿರುವಾಗ ಅದೆಲ್ಲಿಂದಲೋ ಆತುರವಾಗಿ ಹುಡುಗನೊಬ್ಬನು ಉದ್ವೇಗ ಭರಿತನಾಗಿ ಒಳಕ್ಕೆ ನುಗ್ಗಿ, ಆಯ್ಟ ಬೀದಿಯಲ್ಲಿ ಗಲಭೆಯಾಗುತ್ತಿದೆ,
ಎಂದು ಕಿರಿಚಿದ. ಕೂಡಲೇ ಸ್ವಾಮೀಜಿ ಬಂದು ಮಾತನಾಡಿ ಆ ಗಲಭೆಯನ್ನು ಉಪಶಮನಗೊಳಿಸಬೇಕೆಂದು ಹೇಳಿದ. ಸ್ವಾಮೀಜಿ ಅಲ್ಲಿಗೆಲ್ಲ ಬರುವುದು ಅನಗತ್ಯ ಎಂದು, ಗಲಭೆ ತಾನಾಗಿಯೇ ತಣ್ಣಗಾಗುವುದೆಂದು ಮುಕುಂದರು ವಿವರಿಸಿದರು. ಆ ಹುಡುಗ ಸ್ವಾಮೀಜಿಯ ಕಡೆ ಕಟ್ಟ ಕಡೆಯ ಎಚ್ಚರಿಕೆಯೋ ಎಂಬಂತೆ ನೋಡಿ, ಕೂಡಲೇ ಸ್ವಾಮೀಜಿ ಅಲ್ಲಿಗೆ ಬರದೇ ಹೋದರೆ ಗಲಭೆ ದೊಡ್ಡದಾಗುವುದೆಂದು, ಅನಂತರ ಅದಕ್ಕೆ ಸ್ವಾಮೀಜಿಯೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ಸೂಚಿಸಿದ. ಸ್ವಾಮೀಜಿ ಆ ಹುಡುಗನಿಗೆ ಸಮಾಧಾನವಾಗುವ ಸ್ವರದಲ್ಲಿ ಹೇಳಿದರು, ಇಗೋ ನಾನು ಸಿದ್ಧವಾಗಿದ್ದೇನೆ, ಆದರೆ ಯಾರೂ ಹೊರಕ್ಕೆ ಬೇಕಾಗಲಿಲ್ಲ. ಅಲ್ಲಿ ಯಾವ ಗಲಭೆಯೂ ಆಗಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಶ್ವಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಾಮಾನ್ಯವಾಗಿ ಸಂಕೀರ್ತನೆಯ ಸಮಯದಲ್ಲಿ ಒಬ್ಬನಾದರೂ ಕೇವಲ ಸ್ವಯಂರತಿಯ ಅಹಂಕಾರದ ಹಾಗೂ ಪಟಿಂಗನಂತೆ ನಡೆದುಕೊಳ್ಳುವ ಸಾಧ್ಯತೆ ಇತ್ತು. ಅಂತಹ ಹೊತ್ತಿನಲ್ಲಿ ಸ್ವಾಮೀಜಿ ಆ ನಡವಳಿಕೆಯ ವ್ಯಕ್ತಿಯನ್ನು ಸಂಕೀರ್ತನೆಯಿಂದ ಹೊರಕ್ಕೆ ಹಾಕುತ್ತಿದ್ದರು. ಒಂದು ಸಂಜೆ ಶ್ರೀಲಾ ಪ್ರಭುಪಾದರು ಮಹಡಿಯ ಮೇಲಣ ತಮ್ಮ ನಿವಾಸದಿಂದ ಕೆಳಗಿಳಿದು ಬರುವ ಮೊದಲು ತುಂಡು ಲಂಗದ ಹುಡುಗಿಯೊಬ್ಬಳು ದೇವಸ್ಥಾನದ ಸಂಕೀರ್ತನೆಯಲ್ಲಿ ಸ್ವೇಚ್ಛೆಯಾಗಿ ತನ್ನ ಮೈ ಒಲೆಯುತ್ತಾ ಗಿರಿಗಿರಿ ತಿರುಗುತ್ತಾ ಭಾಗವಹಿಸತೊಡಗಿದಳು. ಈ ಕುರಿತು ಶಿಷ್ಯನೊಬ್ಬ ಬಂದು ಆಕೆಯ ವಿಪರೀತ ವರ್ತನೆಯ ಬಗ್ಗೆ ಸ್ವಾಮೀಜಿಗೆ ತಿಳಿಸಿದಾಗ, ಇರಲಿ ಬಿಡಿ, ಆಕೆ ತನ್ನ ಶಕ್ತಿಯನ್ನೆಲ್ಲ ಕೃಷ್ಣನಿಗಾಗಿ ಬಳಸಲಿ, ನಾನೇ ಬಂದು ನೋಡುತ್ತೇನೆ ಎಂದು ಉತ್ತರ ಕೊಟ್ಟರು. ಪ್ರಭುಪಾದರು ಕೆಳಗಿಳಿದು ಬಂದಾಗ ಬೇರೊಂದು ಕೀರ್ತನೆ ಪ್ರಾರಂಭವಾಗಿತ್ತು. ಆ ಒಣಕಲು ಮೇಯ ಹುಡುಗಿ ತನ್ನ ಸ್ವಚ್ಛಂದ ಕುಣಿತವನ್ನು ಪ್ರಾರಂಭಿಸಿದ್ದಳು. ಸ್ವಾಮೀಜಿ ಕಣ್ಣು ತೆರೆದು ನೋಡಿದರು. ಕೊಂಚ ಅಸಮಾಧಾನದಿಂದ ತಮ್ಮ ಶಿಷ್ಯರ ಕಡೆ ನೋಡಿ ತಮ್ಮ ಅಸಂತೋಷವನ್ನು ವ್ಯಕ್ತಪಡಿಸಿದರು. ಶಿಷ್ಯೆಯೊಬ್ಬಳು ಆ ಹುಡುಗಿಯನ್ನು ಹೊರಕ್ಕೆ ಕರೆದುಕೊಂಡು ಹೋದಳು. ಸ್ವಲ್ಪ ಹೊತ್ತಿನ ಅನಂತರ ಆ ಹುಡುಗಿ ಸರಿಯಾದ ಉಡುಗೆಯಲ್ಲಿ ಬಂದು ಹೆಚ್ಚು ಗಂಭೀರವಾದ ಶೈಲಿಯಲ್ಲಿ ಹೆಜ್ಜೆ ಹಾಕತೊಡಗಿದಳು. ತುಂಬಿದ ಸಭೆಯೊಂದಕ್ಕೆ ಪ್ರಭುಪಾದರು ವೇದಿಕೆಯ ಮೇಲೆ ಕೂತು ಉಪನ್ಯಾಸ ಮಾಡುತ್ತಿದ್ದರು. ಆಗ ಕಿಟಕಿಗೆ ಹೊರಗೆ ಕುಳಿತಿದ್ದ ಹುಡುಗಿಯೊಬ್ಬಳು ಇದ್ದಕ್ಕಿದ್ದ ಹಾಗೆ ಮೇಲೆದ್ದು ಅವರ ಕಡೆ ಕೂಗತೊಡಗಿದಳು. ಅಲ್ಲಿ ಕುಳಿತು ನೀವೇನು ಮಾಡುತ್ತಿದ್ದೀರಿ ಎಂದು ಅರಚಿದಳು. ಆಕೆ ಈಗೇನು ಮಾಡುತ್ತಿದ್ದೀರಿ, ಏನಾದರೂ ಹೇಳಿ, ಏನು ಮಾಡಬೇಕೆಂದಿದ್ದೀರಿ, ಯಾರು ನೀವು ಇತ್ಯಾದಿ ಅಸಂಬದ್ಧವಾಗಿ ಮಾತನಾಡತೊಡಗಿದಳು. ಅವಳ ವರ್ತನೆ ಅನಿರೀಕ್ಷಿತವಾದುದಾಗಿತ್ತು. ಅವಳ ಮಾತಿನಲ್ಲಿ ಅನಗತ್ಯವಾದ ರಭಸವಿತ್ತು. ದೇವಸ್ಥಾನದೊಳಗಿದ್ದ ಯಾರೂ ಯಾವ ಪ್ರತಿಕ್ರಿಯೆಯನ್ನು ತೋರಲಿಲ್ಲ. ಪ್ರಭುಪಾದರು ಒಂದು ಮಾತನಾಡದೆ ಗಂಭೀರವಾದರು. ಆಕೆಯ ವರ್ತನೆ ಅವರನ್ನು ಘಾಸಿಗೊಳಿಸಿದಂತೆ ತೋರಿತು. ಅವರ ಹತ್ತಿರದಲ್ಲಿ ಕುಳಿತ ಶಿಷ್ಯರಿಗೆ ಮೃದುವಾಗಿ ಕೇಳಿಸಿತು. ಪ್ರಭುಪಾದರು ತಮಗೆ ತಾವೇ ಮಾತನಾಡಿಕೊಂಡಂತಿದ್ದ ನುಡಿಗಳು, ಇದು ತಮಸ್ಸಿನ ತಮಸ್ಸು. ಮತ್ತೊಂದು ರಾತ್ರಿ ಪ್ರಭುಪಾದರ ಉಪನ್ಯಾಸ ನಡೆಯುತ್ತಿದ್ದಾಗ ಹುಡುಗನೊಬ್ಬ ನೇರವಾಗಿ ಬಂದು ವೇದಿಕೆಯನ್ನೇರಿ ಅವರ ಪಕ್ಕದಲ್ಲಿ ಕುಳಿತುಕೊಂಡನು. ಆತ ಅವರ ಉಪನ್ಯಾಸದ ನಡುವೆ ಬಾಯಿ ಹಾಕಿ ಪ್ರೇಕ್ಷಕರನ್ನು ಉದ್ದೇಶಿಸಿ, ನಾನು ಹೇಳಬೇಕಾದದ್ದಿದೆ, ಅದನ್ನು ಈಗಲೇ ಹೇಳುತ್ತೇನೆ ಎಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಪ್ರೇಮರಾಘವ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರು ತುಂಬಾ ಸೌಜನ್ಯದಿಂದ ಹೇಳಿದರು, ಆಗಬಹುದು, ಆದರೆ ಈಗಲ್ಲ. ಈ ಉಪನ್ಯಾಸದ ತರಗತಿ ಮುಗಿದ ನಂತರ ಪ್ರಶ್ನೋತ್ತರಗಳಿರುತ್ತವೆ. ಆ ಹುಡುಗ ಕೆಲವು ನಿಮಿಷ ಅವರ ಪಕ್ಕದಲ್ಲಿ ಮೌನವಾಗಿ ಕೂತ. ಅವರ ಉಪನ್ಯಾಸ ಮುಂದುವರಿಯಿತು. ಅಷ್ಟರಲ್ಲಿಯೇ ಆ ಹುಡುಗ ಮತ್ತೆ ಮಧ್ಯೆ ಪ್ರವೇಶ ಮಾಡಿ, ನಾನು ಏನನ್ನೋ ಹೇಳಬೇಕಾಗಿದೆ, ಅದನ್ನು ಈಗಲೇ ಹೇಳಬೇಕು ಎಂದ. ಭಕ್ತರು ಆಶ್ಚರ್ಯದಿಂದ ಸ್ವಾಮೀಜಿಯ ಕಡೆ ನೋಡುತ್ತಾ, ಸ್ವಾಮೀಜಿ ಈ ಸಂದರ್ಭವನ್ನು ಯಾವ ಆತಂಕವೂ ಇಲ್ಲದಂತೆ ಹೇಗೆ ನಿರ್ವಹಿಸುತ್ತಾರೆ ಎಂದು ಯೋಚಿಸತೊಡಗಿದರು. ಯಾರು ಏನೂ ಮಾಡಲಿಲ್ಲ. ಎಲ್ಲರೂ ಸುಮ್ಮನೆ ಕೂತು ಆ ಹುಡುಗನ ಅಸಂಬದ್ಧವಾದ ಮಾತುಗಳನ್ನು ಕೇಳಲೇಬೇಕಾಯಿತು. ಅನಂತರ ಪ್ರಭುಪಾದರು ಕರತಾಳಗಳನ್ನು ಕೈಗೆತ್ತಿಕೊಂಡರು. ಆದದ್ದಾಯಿತು, ಈಗ ಸಂಕೀರ್ತನೆಯನ್ನು ಪ್ರಾರಂಭಿಸೋಣ ಎಂದರು. ಕೀರ್ತನೆ ಪ್ರಾರಂಭವಾಯಿತು. ಆ ಹುಡುಗ ಕೀರ್ತನೆಯುದ್ದಕ್ಕೂ ಏನೋ ಗೀಳು ಹಿಡಿದವನಂತೆ
ಒಮ್ಮೊಮ್ಮೆ ಬೆದರಿಸುವವನಂತೆ ಪ್ರಭುಪಾದರ ಕಡೆ ನೋಡುತ್ತಾ ಅವರ ಪಕ್ಕದಲ್ಲಿಯೇ ಕೂತಿದ್ದ. ಸುಮಾರು ಅರ್ಧ ಗಂಟೆಯ ಅನಂತರ ಕೀರ್ತನೆ ಮುಕ್ತಾಯಕ್ಕೆ ಬಂದಿತ್ತು. ಪ್ರಭುಪಾದರು ಸೇಬಿನ ಹಣ್ಣೊಂದನ್ನು ಅವರ ಪದ್ಧತಿಯಂತೆ ಸಣ್ಣ ಸಣ್ಣ ಚೂರುಗಳನ್ನಾಗಿ ಕತ್ತರಿಸಿದ ಕೆಲವು ಸೇಬಿನ ಚೂರುಗಳನ್ನು ಹಾಗೂ ಚಾಕನ್ನು ತಮ್ಮ ಬಲಗೈಯಲ್ಲಿ ಹಿಡಿದು ಆ ಹುಡುಗನ ಕಡೆಗೆ ಚಾಚಿದರು. ಆ ಹುಡುಗ ಅವರ ಕೈಯೊಳಗಿದ್ದ ಚಾಕನ್ನು, ಸೇಬು ಹಣ್ಣಿನ ಚೂರನ್ನು ನೋಡಿದ. ಶಿಷ್ಯರ ಸಮೂಹ ನಿಶಬ್ದವಾಗಿತ್ತು. ಪ್ರಭುಪಾದರು ನಿಶ್ಚಳವಾಗಿ ಕೂತು ಆ ಹುಡುಗನ ಕಡೆ ನಸುನಗುತ್ತಾ ನೋಡಿದರು. ಆ ಒಂದು ಸುದೀರ್ಘ ತೀವ್ರ ಕ್ಷಣದ ತುದಿಗೆ ಆ ಹುಡುಗ ತನ್ನ ಕೈ ಚಾಚಿ ಸ್ವಾಮೀಜಿಯ ಅಂಗೈಯಲ್ಲಿದ್ದ ಸೇಬಿನ ಹಣ್ಣಿನ ಚೂರುಗಳನ್ನು ಮಾತ್ರ ತೆಗೆದುಕೊಂಡ. ಇಡೀ ನೆರವಿ ಬಿಡುಗಡೆಯ ನಿಟ್ಟಿಸಿರು ಬಿಟ್ಟಿತ್ತು. ಹರಿದಾಸ ಸ್ವಾಮೀಜಿ ಸಂದರ್ಭಗಳನ್ನು ಹೇಗೆ ನಿರ್ವಹಿಸುತ್ತಾರೆ ಎನ್ನುವುದನ್ನು ನಾನು ಮೊದಲಿನಿಂದಲೂ ಗಮನಿಸುತ್ತಿದ್ದೆ. ಅದು ನಾವು ತಿಳಿದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಯಾರನ್ನೂ ಎದುರು ಹಾಕಿಕೊಳ್ಳದೆ ಅಥವಾ ಹೊರಕ್ಕೆ ಹಾಕದೆ ಅಥವಾ ಮತ್ತಷ್ಟು ಉಪದ್ರವಕಾರಿಗಳಾಗುವಂತೆ ಪ್ರಚೋದಿಸದೆ ಇಂತಹ ಜನರನ್ನು ನಿಯಂತ್ರಣಕ್ಕೆ ತರುವುದು ಸ್ವಾಮೀಜಿಯ ವಿವೇಕದ ಹಾಗೂ ಸಾಮರ್ಥ್ಯದ ನಿಜವಾದ ಪರೀಕ್ಷೆಯಾಗಿತ್ತು. ಜನರಿಗೆ ಅರಿವಾಗದಂತೆಯೇ ಜನರ ಆವೇಶವನ್ನು ಅವರು ಉಪಶಮನಗೊಳಿಸಬಲ್ಲವರಾಗಿದ್ದರು. ಅಳುತ್ತಿರುವ ಮಗುವನ್ನು ಪ್ರೀತಿಯಿಂದ ಮೈದಡವಿ ಸುಮ್ಮನಾಗಿಸುವ ಹಾಗೆ ಅವರ ಧ್ವನಿಯ ಏರಿಳಿತಗಳಿಂದ ಅವರು ತಾಳ್ಮೆಯಿಂದ ಜನರ ಮನಸ್ಸನ್ನು ಪರವಶಗೊಳಿಸುವ ಹಾಗೂ ಪರಿವರ್ತಿಸುವ ಅವರದೇ ಆದ ಒಂದು ವಿಧಾನವಿತ್ತು. ದೇವಸ್ಥಾನದ ಆವರಣದೊಳಕ್ಕೆ ಬಂದಾಗ ಭಕ್ತಾದಿಗಳು ಸ್ವಾಮೀಜಿ ಹೇಳಿದಂತೆ ಕೇಳದೆ ಬೇರೆ ದಾರಿಯೇ ಇಲ್ಲವೆಂಬುದನ್ನು ತಾವೇ ಅರ್ಥ ಮಾಡಿಕೊಳ್ಳುವಂತೆ ಅವರ ವ್ಯಕ್ತಿತ್ವ ಪ್ರಭಾವಿಸುತ್ತಿತ್ತು ಎಂದು ನನ್ನ ಊಹೆ. ಒಟ್ಟಿನಲ್ಲಿ ಪರಿಸ್ಥಿತಿ ತುಂಬಾ ಸೂಕ್ಷ್ಮವಾದುದಂತೂ ನಿಜ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನೆಕ್ಸ್ಟ್ ಲಕ್ಷ್ಮೀ ವಿ ಕಾಂತಮಣಿ ಮಾತಾಜಿ ನೆಕ್ಸ್ಟ್ ಓದಿ. ಸ್ವಲ್ಪ ಇದನ್ನ ಆಯ್ತು. ಹೇಳ್ತೆ ರೆಡಿ. ಈಗ ಇಲ್ಲಿ ಪ್ರಭುಪಾದರು ಯಾರಿಗೆ ಕೇಳ್ತಾರೆ, ಅವನೊಬ್ಬ ಕೇಳಿದಲ್ಲ ನಿಮ್ಮ ಸಂಕೀರ್ತನೆ ಎನ್ನು ಉದ್ದೇಶಿಸಿ ಅವನು ಕೇಳ್ತಾ ಇದ್ದಾನೆ. ಸಂಕೀರ್ತನೆ ಏನು, ಅದೇನು ಚೆನ್ನಾಗಿದೆ, ಆದ್ರೆ ಅದರಿಂದ ಏನು ಪ್ರಯೋಜನ, ಅದು ಮಾನವ ಕುಲಕ್ಕೆ ಅದರಿಂದ ಏನು ಉಪಯೋಗ ಅಂತೇಳಿ ಒಬ್ಬ ಪ್ರಶ್ನೆ ಕೇಳ್ತಾನೆ. ಹಾಗಾದ್ರೆ ಪ್ರಭುಪಾದ ಹೇಳ್ತಾರೆ ಅಲ್ಲಿ, ನೀನು ಈ ಜಗತ್ತಿನಲ್ಲಿ ಇಲ್ಲವೇನು, ನಿನಗೆ ಇದು ಇಷ್ಟವಾದ್ರೆ ಉಳಿದವರಿಗೂ ಇದು ಇಷ್ಟವಾದಂತೆ ಅಲ್ಲವೇನು ಅಂತೇಳಿ ಸಂಕೀರ್ತನೆಯನ್ನು ಇನ್ನೂ ಹೆಚ್ಚು ಜನಕ್ಕೆ ಕೇಳುವಂತೆ ನಡೆಸು ಅಂತ ಹೇಳ್ತಾರೆ. ಆಗ ಕೊಠಡಿಯಲ್ಲಿ ನಿಂತಿದ್ದ ದಪ್ಪ ಬೀಸೆ ಮನುಷ್ಯನೊಬ್ಬ ಸ್ವಾಮೀಜಿಯನ್ನು ಪ್ರಶ್ನಿಸಿದ, ನೀವೇ ಏನು ಅಲೆನ್ ಗಿನ್ಸ್ಬರ್ಗ್ನ ಗುರು ಅಂತ ಕೇಳ್ತಾನೆ. ಆಗ ಕೊಠಡಿಯೊಳಗಿನ ಬಹಳ ಜನ ಶಿಷ್ಯರಿಗೆ ಅನಿಸ್ತದೆ ಏನಂತೇಳಿ, ನಿಜಕ್ಕೂ ಇದು ತುಂಬಾ ಗಂಭೀರವಾದ ಪ್ರಶ್ನೆ, ಇದಕ್ಕೆ ಸ್ವಾಮೀಜಿ ಹೌದು ಅನ್ಬೇಕು ಅಲ್ಲ ಅನ್ಬೇಕು, ಏನು ಅಂತೇಳಿ ಇದು ಕಷ್ಟಕರವಾಗಿದ್ದು ಹೇಗೆ ಉತ್ತರ ಕೊಡ್ತಾರೆ ಅಂತೇಳಿ ನೋಡ್ತಾರೆ ಅವರು. ಪ್ರಭುಪಾದರು ಹೇಳ್ತಾರೆ ಅದಕ್ಕೆ, ನಾನು ಯಾರ ಗುರುವೂ ಅಲ್ಲ, ಯಾರು ನನ್ನ ಸೇವಕರು ಅಲ್ಲ. ಇಡೀ ಶಿಷ್ಯರ ಸಮೂಹಕ್ಕೆ ಸ್ವಾಮೀಜಿಯ ಈ ಉತ್ತರ ಮತ್ತೆ ಆ ಸಂವಾದ ಅದು ಒಂದು ಅಲೌಕಿಕವಾದ ಅನುಭವ ಅಲ್ಲಿ ಆಯಿತು. ಸ್ವಾಮೀಜಿಯ ಈ ಉತ್ತರ ಕೇಳಲು ಒಂದು ಚಮತ್ಕಾರದ ಪ್ರತಿಕ್ರಿಯೆ ಆಗಿರಲಿಲ್ಲ, ಅದು ಸಹಜ ವಿನಯದ ಆಳದಿಂದ ಬಂದಿದೆ. ಒಂದು ಮುಂಜಾನೆ ದಂಪತಿಗಳು ಇಬ್ಬರು ಸಹ ಬರ್ತಾರೆ ಸ್ವಾಮೀಜಿಯ ಉಪನ್ಯಾಸಕ್ಕೆ ಕೇಳಲಿಕ್ಕೆ. ಆ ಹೆಂಡತಿ ಮಗುವನ್ನು ಎತ್ತಿಕೊಂಡು ಬಂದಿದ್ಲು. ಗಂಡನ ಹೆಗಲ ಮೇಲೆ ಒಂದು ಹೊರೆ ಇತ್ತು. ಆ ಪ್ರಶ್ನೋತ್ತರ ಸಮಯದಲ್ಲಿ ಗಂಡ ಸ್ವಾಮೀಜಿಯನ್ನು ಪ್ರಶ್ನಿಸ್ತಾನೆ, ನನ್ನ ಮನಸ್ಸಿಗೆ ಏನು ಮಾಡ್ಬೇಕು ನಾನು ಅಂತೇಳಿ ಪುನಃ ಅದನ್ನೇ ಕೇಳ್ತಾನೆ, ನನ್ನ ಮನಸ್ಸಿಗೆ ನಾನು ಏನ್ ಮಾಡ್ಬೇಕು ಅಂತ. ಆಗ ಪ್ರಭುಪಾದರು ನೀಡಿದ ತಾತ್ವಿಕವಾದ ವಿವರಣೆ ಅವನಿಗೆ ಅರ್ಥವೇ ಆಗುದಿಲ್ಲ. ಅವನು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಆತನನ್ನು ಸಮಾಧಾನ ಪಡಿಸ್ಬೇಕು. ಅವನ ಅನುಕಂಪದ ನೋಟದಿಂದ ಪ್ರಭುಪಾದರು ಹೇಳ್ತಾರೆ, ನನ್ನ ಬಳಿ ಇದಕ್ಕೆ ಬೇರೆ ಔಷಧಿಗಳು ಏನಿಲ್ಲ. ಏನು ಔಷಧಿ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ, ನೀನು ಅದನ್ನು ಉಚ್ಚಾರ ಮಾಡು, ಇದರ ಹೊರತು ಬೇರೆ ಯಾವುದೇ ನನ್ನಲ್ಲಿ ಪರಿಹಾರ ಇಲ್ಲ ಅಂತೇಳಿ ಹೇಳ್ತಾರೆ. ಆಗ ಆ ಮನುಷ್ಯ ಮತ್ತೆ ಕೇಳಿದ ಪ್ರಶ್ನೆಯನ್ನು ಪುನಃ ಕೇಳ್ತೊಡಗಿದ. ಕೊನೆಗೆ ಭಕ್ತಳೊಬ್ಬಳು ಬರ್ತಾಳೆ, ಮಧ್ಯೆ ಪ್ರವೇಶಿಸಿ ಆತನನ್ನು ಕುರಿತು, ಸ್ವಾಮೀಜಿ ಹೇಳಿದ್ರೋ ಅಷ್ಟನ್ನೇ ಮಾಡು, ಬೇರೆ ಏನು ಬೇಡ ಅಂತ ಹೇಳ್ತಾಳೆ. ಪ್ರಭುಪಾದರು ತಮ್ಮ
ಕರತಾಳಗಳನ್ನು ಎಲ್ಲ ಕೈಗೆ ಎತ್ತಿಕೊಂಡು ಸಂಕೀರ್ತನೆಯನ್ನು ಪ್ರಾರಂಭಿಸ್ತಾರೆ. ಮತ್ತೊಂದು ದಿನ ಸಂಜೆ ಸ್ವಾಮೀಜಿ ಉಪನ್ಯಾಸ ನಡೆಯುತ್ತಿರುವಾಗ ಅವರದು ಎಲ್ಲಿಂದಲೋ ಒಬ್ಬ ಹುಡುಗ ಆತರ ಆಗಿ ಬರ್ತಾನೆ, ಉದ್ವೇಗದಲ್ಲಿ ಇದ್ದಾನೆ. ಅವನು ಹಾಯ್ಟು ಬೀದಿಯಲ್ಲಿ ಗಲಭೆ ಆಗ್ತಾ ಇದೆ ಅಂತ ಕಿರುಚ್ತಾನೆ. ಕೂಡ್ಲೆ ಸ್ವಾಮೀಜಿ ಬಂದು ಮಾತನಾಡ್ಬೇಕು, ಆ ಗಲಭೆಯನ್ನು ಅವರು ಉಪಶಮನಗೊಳಿಸ್ಬೇಕು ಅಂತ ಹೇಳಿ ಹೇಳ್ತಾನೆ. ಆಗ ಅಲ್ಲಿ ಸ್ವಾಮೀಜಿ ಬರುವುದು ಅನಾಗತ್ಯ, ಗಲಭೆ ತನ್ನಷ್ಟಕ್ಕೆ ತನ್ನಗಾಗುವುದು ಅಂತ ಹೇಳಿ ಮುಕುಂದ ಬಂದು ವಿವರಿಸ್ತಾನೆ. ಆದ್ರೆ ಆ ಹುಡುಗ ಸ್ವಾಮೀಜಿಯ ಕಡೆಗೆ ಪುನಃ ಕಟ್ಟ ಕಡೆಗೆ ಎಚ್ಚರಿಕೆ ಅಂತೇಳಿ ಹೇಳ್ತಾನೆ. ಕೂಡಲೇ ಸ್ವಾಮೀಜಿ ಅಲ್ಲಿಗೆ ಬರದೇ ಇದ್ರೆ ಗಲಭೆ ಪುನಃ ದೊಡ್ಡದಾಗ್ತದೆ, ಅನಂತರ ಅದಕ್ಕೆ ಸ್ವಾಮೀಜಿ ನೇರ ಹೊಣೆ ಆಗ್ತಾರೆ ಅಂತ ಹೇಳಿ ಹೇಳ್ತಾನೆ. ಸ್ವಾಮೀಜಿ ಆ ಹುಡುಗನಿಗೆ ಸಮಾಧಾನವಾಗುವ ಸ್ವರದಲ್ಲಿ ಹೇಳ್ತಾರೆ, ಈಗೋ ನಾನು ಸಿದ್ಧವಾಗಿದ್ದೇನೆ, ಆದ್ರೆ ಯಾರು ಹೊರಗೆ ಬರ್ಬೇಕಂತ ಹೇಳಿ ಇಲ್ಲ, ಅಲ್ಲಿ ಯಾವ ಗಲಭೆಯೂ ಆಗ್ಲಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸಂಕೀರ್ತನೆಯ ಸಮಯದಲ್ಲಿ ಒಬ್ಬನಾದ್ರೂ ಕೇವಲ ಸ್ವಯಂ ಪ್ರತಿ ಅಥವಾ ಅಹಂಕಾರ ಅದರಿಂದ ಅಥವಾ ಪಟ್ಟಿಂಗನಂತೆ ನಡೆದುಕೊಳ್ಳುವ ಪದ್ಧತಿ ಸಾಧ್ಯತೆ ಅಲ್ಲಿ ಇತ್ತು. ಅಂತ ಹೊತ್ತಿನಲ್ಲಿ ಸ್ವಾಮೀಜಿ ಆ ನಡವಳಿಕೆಯ ವ್ಯಕ್ತಿಯನ್ನು ಆ ಸಂಕೀರ್ತನೆಯಿಂದ ಹೊರಗೆ ಹಾಕ್ತಿದ್ರು. ಒಂದು ಸಂಜೆ ಹಾಗೆ ಶ್ರೀಲ ಪ್ರಭುಪಾದರು ಮಾಡಿಯ ಮೇಲನ್ನ ತಮ್ಮ ನಿವಾಸದಿಂದ ಕೆಳಗಿಳಿದು ಬರುವ ಮೊದಲು ಒಂದು ತುಂಡು ಲಂಗದ ಹುಡುಗಿಯೊಬ್ಬಳು ಬರ್ತಾಳೆ. ದೇವಸ್ಥಾನದ ಸಂಕೀರ್ತನೆಯಲ್ಲಿ ಅವಳು ಸ್ವೇಚ್ಛೆ, ಅವಳಿಗೆ ಮನಸ್ಸೇ ಇಚ್ಛೆ ಬಂದಂತೆ ಅವಳು ಕುಣಿಯುತ್ತಾಳೆ. ತನ್ನ ಮೈ ಒಳೆಯುತ್ತಾ ಗಿರಿಗಿರಿ ತಿರುಗಿಸ್ತಾ ಅವನು ಭಾಗವಹಿಸ್ತಾಳೆ ಅಲ್ಲಿ ಕೀರ್ತನೆಯಲ್ಲಿ. ಈ ಕುರಿತು ಅಲ್ಲಿ ಶಿಷ್ಯನೊಬ್ಬ ಬಂದು ಆಕೆಯ ವಿಪರೀತ ವರ್ತನೆಯ ಬಗ್ಗೆ ಸ್ವಾಮೀಜಿಗೆ ತಿಳಿಸ್ತಾರೆ. ಆಗ ಅವರು ಹೇಳ್ತಾರೆ, ಇರ್ಲಿ ಬಿಡಿ, ಆಕೆ ತನ್ನ ಶಕ್ತಿಯನ್ನೆಲ್ಲ ಕೃಷ್ಣನಿಗೆ ಆಗಿ ಬಳಸ್ಲಿ, ನಾನೇ ಬಂದು ನೋಡ್ತೇನೆ ಅವಳನ್ನು ಅಂತ ಹೇಳಿ ಉತ್ತರ ಕೊಡ್ತಾರೆ. ಪ್ರಭುಪಾದರು ಕೆಳಗಿಳಿದು ಬಂದಾಗ ಅಲ್ಲಿ ಬೇರೊಂದು ಕೀರ್ತನೆ ಪ್ರಾರಂಭವಾಗ್ತದೆ. ಈ ಒನಗಳು ಮೈಯ ಹುಡುಗಿ ತನ್ನ ಸ್ವಚ್ಛಂದ ಅವಳ ಮನಸ್ಸು ಇಚ್ಛೆ ಬಂದಂತ ಕುಣಿತವನ್ನು ಅವಳು ಪ್ರಾರಂಭಿಸಿದ್ರು. ಸ್ವಾಮೀಜಿ ಒಮ್ಮೆ ಕಣ್ಣು ತೆರೆದು ನೋಡ್ತಾರೆ. ಕೊಂಚ ಅಸಮಾಧಾನ ಆಗ್ತದೆ ಅವರಿಗೆ. ತಮ್ಮ ಶಿಷ್ಯರ ಕಡೆ ನೋಡಿ ಆ ಅಸಂತೋಷವನ್ನು ಅವರು ವ್ಯಕ್ತಪಡಿಸ್ತಾರೆ. ಅಲ್ಲಿ ಶಿಷ್ಯ ಒಬ್ಬಳು ಆ ಹುಡುಗಿಯನ್ನು ಹೊರಗೆ ಕರೆದುಕೊಂಡು ಹೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆ ಹುಡುಗಿ ಸರಿಯಾದ ಹುಡುಗಿಯಲ್ಲಿ ಬಂದು ಹೆಚ್ಚು ಗಂಭೀರವಾದ ಶೈಲಿಯಲ್ಲಿ ಹೆಜ್ಜೆ ಹಾಕತೊಡಗ್ತಾಳೆ. ನೋಡಿ, ಅವರ ಕಣ್ಣೋಟದಿಂದಲೇ ಗೊತ್ತಾಗ್ತದೆ ಅವರ ಶಿಷ್ಯರಿಗೆ ಅವರ ಅಸಂತೋಷ ಸಂತೋಷ ಎಲ್ಲವೂ ಗೊತ್ತಾಗ್ತದೆ. ತುಂಬಿದ ಸಭೆಯೊಂದಕ್ಕೆ ಪ್ರಭುಪಾದರು ವೇದಿಕೆಯ ಮೇಲೆ ಕೂತು ಉಪನ್ಯಾಸ ಮಾಡ್ತಿದ್ರು. ಆಗ ಕಿಟಕಿಗೆ ಹೊರಗೆ ಕುಳಿತಿದ್ದ ಹುಡುಗಿಯೊಬ್ಬಳು ಇದ್ದಕ್ಕಿದ್ದ ಹಾಗೆ ಮೇಲೆದ್ದು ಅವರ ಕಡೆಗೆ ಕೂಗ್ತಾಳಂತವಳು. ಅಲ್ಲಿ ಕುಳಿತು ನೀವೇನು ಮಾಡ್ತಿದ್ದೀರಿ ಅಂತೇಳಿ ಅರಸ್ತಾಳೆ. ಈಗೇನು ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ಏನಾದ್ರೂ ಹೇಳಿ, ಏನ್ ಮಾಡಬೇಕೆಂದಿದ್ದೀರಿ, ಯಾರು ನೀವು ಅಂತೇಳಿ ಅಲ್ಲಸಲ್ಲದ ಪ್ರಶ್ನೆ ಅಸಂಬಂಧವಾಗಿ ಅಲ್ಲಿ ಮಾತನಾಡ್ತಾಳೆ. ಅವಳ ವರ್ತನೆಯೇ ಅನಿರೀಕ್ಷಿತವಾಗಿತ್ತು. ಅವಳ ಮಾತಿನಲ್ಲಿ ಅನಗತ್ಯವಾದ ಯಾವುದೋ ಒಂದು ರಭಸವಿದ್ದಾಗಿ ಕಾಣ್ತದೆ. ಅಷ್ಟು ಸ್ಪೀಡಲ್ಲಿ ಮಾತನಾಡ್ತಾ ಇದ್ದಾಳೆ. ದೇವಸ್ಥಾನದ ಒಳಗಿದ್ದ ಯಾರು ಯಾವ ಪ್ರತಿಕ್ರಿಯೆಯನ್ನು ತೋರ್ಲಿಲ್ಲ. ಪ್ರಭುಪಾದರು ಕೂಡ ಒಂದು ಮಾತನಾಡದೆ ಗಂಭೀರವಾಗಿ ಇದ್ರು. ಆಕೆಯ ವರ್ತನೆ ಅವರನ್ನು ಘಾಸಿಗೊಳಿಸಿದಂತೆ ತೋರಿತು. ಅವರ ಹತ್ತಿರದಲ್ಲಿ ಕುಳಿತ ಶಿಷ್ಯರಿಗೆ ಮೃದುವಾಗಿ ಅವರು ಮನಸ್ಸಿನಲ್ಲಿ ಏನು ಒಣಗುತ್ತಾರೋ ಅದು ಅವರಿಗೆ ಕೇಳಿಸಿತು. ಪ್ರಭುಪಾದರು ತಮ್ಗೆ ತಾವೇ ಏನ್ ಹೇಳ್ತಾರೆ, ಇದು ತಮಸಿನ ತಮಸು ಅಂತ ಹೇಳ್ತಾರೆ. ಮತ್ತೊಂದು ರಾತ್ರಿ ಪ್ರಭುಪಾದರು ಉಪನ್ಯಾಸ ನಡೆಯುತ್ತಿದ್ದಾಗ ಹುಡುಗನೊಬ್ಬ ನೇರವಾಗಿ ಬಂದು ವೇದಿಕೆಯನ್ನೇರಿ ಅವರ ಪಕ್ಕದಲ್ಲಿ ಕುಳಿತುಕೊಳ್ತಾನೆ. ಆತ ಅವರ ಉಪನ್ಯಾಸದ ನಡುವೆ ಬಾಯಿಯಾಗಿ ಪ್ರೇಕ್ಷಕರನ್ನು ಉದ್ದೇಶಿಸಿ ನಾನು ಹೇಳಬೇಕಾದಿದೆ ಅಂತೇಳಿ, ಹೇಳಬೇಕಾದದ್ದು ಉಂಟು ಅಂತೇಳಿ ಅದನ್ನ ನಾನೀಗ ಹೇಳ್ತೇನೆ ಅಂತೇಳಿ ಹೇಳ್ತಾ. ಆದ್ರೆ ಪ್ರಭುಪಾದರು ತುಂಬಾ ಸೌಜನ್ಯದಿಂದ ಹೇಳಿದ್ರು, ಆಗ್ಬಹುದು, ಆದ್ರೆ ಈಗ ಅಲ್ಲ, ನನ್ನ ಉಪನ್ಯಾಸ ಮುಗಿದ ನಂತರ ನಿಮ್ಗೆ ಪ್ರಶ್ನೋತ್ತರಗಳು ಇದೆ, ಆವಾಗ ಮಾತನಾಡ್ಬಹುದು ಅಂತ ಹೇಳ್ತಾರೆ. ಆ ಹುಡುಗ ಕೆಲವು ನಿಮಿಷ ಅವರ ಪಕ್ಕದಲ್ಲಿ ಮೌನವಾಗಿ ಕುಳಿತುಕೊಂಡ. ನಂತರ ಉಪನ್ಯಾಸ ಮುಂದುವರಿಯಿತು. ಅಷ್ಟರಲ್ಲಿ ಪುನಃ ಆ ಹುಡುಗ ಮಧ್ಯೆ ಬಾಯಿ ಹಾಕಿ ನಂಗೆ ಕೇಳ್ಬೇಕು, ಏನಾದ್ರೂ ಹೇಳ್ಬೇಕು ಅಂತ ಹೇಳ್ತಾನೆ. ಈಗಲೇ ಹೇಳ್ಬೇಕು ಅಂತ ಹೇಳ್ತಾರೆ. ಭಕ್ತರೆಲ್ಲ ಆಶ್ಚರ್ಯದಿಂದ ಎಲ್ಲ ಸ್ವಾಮೀಜಿಯ ಕಡೆ ಒಮ್ಮೆ ನೋಡ್ತಾರೆ. ಸ್ವಾಮೀಜಿ ಆ ಸಂದರ್ಭವನ್ನು ಯಾವ ಆತಂಕವೂ ಇಲ್ಲದಂತೆ ಹೇಗೆ ನಿರ್ವಹಿಸ್ತಾರೆ ಅಂತೇಳಿ ಯೋಚಿಸತೊಡಗ್ತಾರೆ ಭಕ್ತರು. ಆದ್ರೆ ಯಾರು ಏನು ಮಾಡ್ಲಿಲ್ಲ, ಎಲ್ಲರೂ ಸುಮ್ಮನೆ ಕೂತು ಆ ಹುಡುಗನ ಸಂಬಂಧವಾದ ಮಾತುಗಳನ್ನು ಕೇಳ್ಬೇಕಾಯ್ತು. ಅನಂತರ ಪ್ರಭುಪಾದರು ಏನ್ ಮಾಡ್ತಾರೆ, ಕರತಾಲಗಳನ್ನು ಕೈಗೆತ್ತಿಕೊಂಡು ಆದತಾಯ್ತು, ಈಗ ಸಂಕೀರ್ತನೆಯನ್ನು ಪ್ರಾರಂಭಿಸೋಣ ಎಂದರು. ಕೀರ್ತನೆ ಪ್ರಾರಂಭ ಆಗ್ತದೆ. ಹುಡುಗ ಕೀರ್ತನೆಯುದ್ದಕ್ಕೂ
ಆ ಗೀಳು ಬಡಿದವನಂತೆ ಒಮ್ಮೊಮ್ಮೆ ಬೆದರಿಸುತ್ತಾ ಪ್ರಭುಪಾದರ ಕಡೆಗೆ ನೋಡುತ್ತಾ ಅವರ ಪಕ್ಕದಲ್ಲಿಯೇ ಕೂತಿದ್ದ. ಸುಮಾರು ಅರ್ಧ ಗಂಟೆಯ ನಂತರ ಕೀರ್ತನೆ ಮುಕ್ತಾಯಕ್ಕೆ ಬಂತು. ಪ್ರಭುಪಾದರು ಈಗ ಸೇಬಿನ ಹಣ್ಣೊಂದನ್ನು ಅವರ ಪದ್ಧತಿ ಏನಿದೆ ಅದರ ಪ್ರಕಾರ ಅವರು ಸಣ್ಣ ಸಣ್ಣ ಚೂರುಗಳನ್ನಾಗಿ ಕತ್ತರಿಸಿ, ಆ ಕತ್ತರಿಸಿದ ಕೆಲವು ಸೇಬಿನ ಚೂರುಗಳನ್ನು ಹಾಗೂ ಚಾಕುವನ್ನು ಅವರು ತಮ್ಮ ಬಲಗೈಯಲ್ಲಿ ಹಿಡಿದು ಆ ಹುಡುಗನ ಕಡೆಗೆ ಚಾಚಿದರು. ಆ ಹುಡುಗ ಅವರ ಕೈಯೊಳಗಿದ್ದ ಚಾಕನ್ನು, ಸೇಬು ಹಣ್ಣಿನ ಚೂರನ್ನು ನೋಡಿದ. ಶಿಷ್ಯರ ಸಮೂಹ ಈಗ ನಿಶಬ್ದವಾಗಿತ್ತು. ಪ್ರಭುಪಾದರು ಕೂಡ ನಿಶ್ಚಲವಾಗಿ ಕೂತ್ಕೊಂಡಿದ್ದಾರೆ. ಆ ಹುಡುಗನ ಕಡೆ ನಸುನಗುತ್ತಾ ನೋಡ್ತಾರೆ. ಆ ಸುದೀರ್ಘ ತೀರು ಕ್ಷಣದ ತುದಿಗೆ ಆ ಹುಡುಗ ತನ್ನ ಕೈ ಚಾಚಿ ಆ ಸ್ವಾಮೀಜಿಯ ಅಂಗೈಯಲ್ಲಿದ್ದ ಸೇಬಿನ ಹಣ್ಣಿನ ಚೂರುಗಳನ್ನು ಮಾತ್ರ ತೆಗೆದುಕೊಳ್ತಾನೆ. ಮತ್ತೆ ಇಡೀ ಆ ನೆರೆದಿದ್ದ ಎಲ್ಲರೂ ಅಲ್ಲಿ ಬಿಡುಗಡೆಯಲ್ಲಿ ನಿಟ್ಟುಸಿರು ಬಿಟ್ಟಾಗೆ ಬಿಟ್ರಂತೆ. ಈಗ ಹರಿದಾಸ ಏನ್ ಹೇಳ್ತಾನೆ, ಸ್ವಾಮೀಜಿ ಈ ಸಂದರ್ಭಗಳನ್ನು ಹೇಗೆ ನಿರ್ವಹಿಸ್ತಾರೆ ಎನ್ನುವುದನ್ನು ಅವನೀಗ ಹರಿದಾಸ್ ಅವನು ಮೊದಲಿನಿಂದಲೂ ಗಮನಿಸುತ್ತಿದ್ದ. ಅದು ನಾವು ತಿಳಿದುಕೊಂಡಷ್ಟು ಸುಲಭವಾಗಿ ಇರಲಿಲ್ಲ. ಯಾರನ್ನೂ ಎದುರು ಹಾಕಿಕೊಳ್ತಿರ್ಲಿಲ್ಲ, ಹೊರಗೆ ಹಾಕದೆ ಅಥವಾ ಮತ್ತಷ್ಟು ಉಪದ್ರವಕಾರಿಗಳಾಗುವಂತೆ ಪ್ರಚೋದಿಸದೆ ಎಂತಹ ಜನರನ್ನು ನಿಯಂತ್ರಣಕ್ಕೆ ತರುವುದು ಸ್ವಾಮೀಜಿಯ ವಿವೇಕ ಹಾಗೂ ಸಾಮರ್ಥ್ಯದ ನಿಜವಾದ ಪರೀಕ್ಷೆ ಅಲ್ಲಿ ಆಗಿತ್ತು. ಜನರಿಗೆ ಅರಿವಾಗದಂತೆಯೇ ಅವರ ಆದೇಶವನ್ನು ಅವರು ಉಪಶಮನಗೊಳಿಸಬಲ್ಲರವರಾಗಿದ್ರು. ಅಳುತ್ತಿರುವ ಮಗುವನ್ನು ಪ್ರೀತಿಯಿಂದ ಮೈದಡುವೆ ಸುಮ್ಮನಾಗಿಸುವ ಹಾಗೆ ಅವರ ಆ ದನಿ ಏರಿಳಿತಗಳಿಂದ ಮತ್ತೆ ತಾಳ್ಮೆಯಿಂದ ಜನರ ಮನಸ್ಸನ್ನು ಪರವಶಗೊಳಿಸುವ ಹಾಗೂ ಪರಿವರ್ತಿಸುವ ಅವರದೇ ಆದ ಒಂದು ವಿಧಾನ ಅಲ್ಲಿ ಇತ್ತು. ದೇವಸ್ಥಾನದ ಆವರಣದ ಒಳಗೆ ಬಂದಾಗ ಭಕ್ತಾದಿಗಳು ಸ್ವಾಮೀಜಿ ಹೇಳಿದಂತೆ ಕೇಳದೆ ಬೇರೆ ದಾರಿಯೇ ಇಲ್ಲವೆಂಬುದನ್ನು ತಾವೇ ಅರ್ಥ ಮಾಡಿಕೊಳ್ಳುವಂತೆ ಮತ್ತೆ ಅವರ ವ್ಯಕ್ತಿತ್ವ ಅಲ್ಲಿ ಅವರ ವ್ಯಕ್ತಿತ್ವವೇ ಪ್ರಭಾವಿಸುತ್ತಿತ್ತು ಅಂತ ಹರಿದಾಸ ಈಗ ಅವರ ಊಹೆಯಾಗಿತ್ತು. ಒಟ್ಟಿನಲ್ಲಿ ಈ ಪರಿಸ್ಥಿತಿ ಏನು ತುಂಬಾ ಸೂಕ್ಷ್ಮವಾದದ್ದು ಅಂತೇಳಿ, ಇದು ನಿಜವಾಗಿಯೂ ತುಂಬಾ ಸೂಕ್ಷ್ಮವಾದದ್ದು. ಶಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನು ಓದಿಲ್ಲ. ನೀವು ಮೊನ್ನೆ ಓದಿದ್ದೀರಲ್ಲ ಮತ್ತೆ ಗಾಯತ್ರಿ ಯಾರು ಓದಿಲ್ಲ. ಮತ್ತೆ ಕೊಡ್ತೇನೆ. ಫಸ್ಟ್ ಅವರು ಓದ್ಲಿ ಶಾಂತಮಣಿ ಮಾತಾಜಿ. ಒಂದೊಂದು ಸಲ ಯಾರೋ ಒಬ್ಬರು ನಾನೇ ದೇವರು ಎಂದು ಹೇಳುತ್ತಿದ್ದರು. ಮಾದಕ ವಸ್ತು ಸೇವನೆಯ ಕಾರಣದಿಂದ ಆ ಬಗೆಯ ಏನೋ ಒಂದು ನೋಟ ಹೋಗಿ ಚಿತ್ತಭ್ರಾಂತಿಯೋ ಅವರಿಗೆ ಉಂಟಾಗುತ್ತಿದ್ದಿರಬಹುದು. ಅವರು ಎಲ್ಲರ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದರು. ಅವರು ತಾವು ಕೇಳಲ್ಪಡಬೇಕೆಂದು ಬಯಸುತ್ತಿದ್ದರು ಮತ್ತು ಅಂಥವರಿಗೆ ಸ್ವಾಮಿಯ ಕುರಿತಾದ ಕೋಪವನ್ನು ನೀವು ಗ್ರಹಿಸಬಹುದಿತ್ತು. ಮಾದಕ ವಸ್ತುವಿನ ಮಹಿಮೆಯಿಂದ ಕೆಲವು ವೇಳೆ ಈ ಜನ್ಮ ಸ್ಫೂರ್ತಿಯಿಂದಲೆಂಬಂತೆ ಅತ್ಯಂತ ಕಾವ್ಯಮಯವಾಗಿ ಸ್ವಲ್ಪ ಹೊತ್ತು ಮಾತನಾಡಿದರೂ ಆ ಮಾತಿನ ಕಾವು ಬಹಳ ಹೊತ್ತು ಉಳಿಯದೆ ಕ್ರಮೇಣ ನಿರರ್ಥಕ ಆಲಾಪವಾಗಿ ಬಿಡುತ್ತಿತ್ತು. ಇಂತಹವರನ್ನು ಸ್ವಾಮೀಜಿ ಸಮಾಧಾನಪಡಿಸಲು ಹೋಗುತ್ತಿರಲಿಲ್ಲ. ಅದರ ಬದಲು ಅವರನ್ನು ಪ್ರಶ್ನಿಸುತ್ತಿದ್ದರು. ಏನು ನೀನು ಆಡುವ ಮಾತಿನ ಅರ್ಥ? ನೀನು ಒಂದು ವೇಳೆ ದೇವರೇ ಆಗಿದ್ದರೆ ಎಲ್ಲರನ್ನೂ ಬಲ್ಲವನಾಗಿರಬೇಕಲ್ಲ, ನಿನ್ನಲ್ಲಿ ದೇವರ ಗುಣಗಳಿರಬೇಕಲ್ಲ. ನೀನು ಸರ್ವಜ್ಞನೋ ಸರ್ವಶಕ್ತನೋ ಹಾಗಾದರೆ ಆಗ ಅವರು ದೇವರ ಅವತಾರ ಪುರುಷರಲ್ಲಿ ಇರಬೇಕಾದ ಎಲ್ಲ ಲಕ್ಷಣಗಳನ್ನು ವಿವರಿಸಿ ತನ್ನನ್ನು ದೇವರೆಂದು ಕರೆದುಕೊಂಡ ವ್ಯಕ್ತಿಯ ಅವಿವೇಕವನ್ನು ತರ್ಕಬದ್ಧವಾಗಿ ಬಯಲಿಗೆ ಎಳೆಯುತ್ತಿದ್ದರು. ಅವರು ತಮ್ಮ ಪರಮಜ್ಞಾನದಿಂದ ಅತ್ಯಂತ ವೈಚಾರಿಕವಾಗಿ ದೇವರ ಸ್ವರೂಪವನ್ನು ವಿವರಿಸಿ ಹೇಳಿ, ನೀನು ದೇವರಾದರೆ ಇದನ್ನು ಅದನ್ನು ಮಾಡಬಲ್ಲೆಯ ಎಂದು ಮರುಪ್ರಶ್ನೆ ಹಾಕುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಮೇಲೆ ಮಾಡಿ. ಮಾಡ್ತೇನೆ. ಕೆಲವು ವೇಳೆ ಕೆಲವರು ಸ್ವಾಮೀಜಿಯ ಇಂತಹ ಮಾತನ್ನು ಒಂದು ಸವಾಲೆಂದು ತಿಳಿದು ಅವರೊಡನೆ ವಾಗ್ವಾದಕ್ಕೆ ಇಳಿಯುತ್ತಿದ್ದರು. ಅಂತಹ ಹೊತ್ತಿನಲ್ಲಿ ಜನರ ಗಮನ ಪ್ರತಿಪಕ್ಷದ ಕಡೆಗೆ ವಾಲುತ್ತಿತ್ತು. ಒಂದೊಂದು ಸಲ ಇಂತಹ ಇಕ್ಕಟ್ಟಿನ ಸಂದರ್ಭವನ್ನು ಸ್ವಾಮೀಜಿ ಹೇಗೆ ನಿರ್ವಹಿಸುತ್ತಾರೋ ಎಂದು ನಾನು ಆಶ್ಚರ್ಯದಿಂದ ಗಮನಿಸುತ್ತಿದ್ದೆ.
ಆದರೆ ಇಂತಹದಕ್ಕೆಲ್ಲ ಸ್ವಾಮೀಜಿ ತಮ್ಮನ್ನು ಬಿಟ್ಟುಕೊಡುತ್ತಿರಲಿಲ್ಲ. ಪ್ರತಿವಾದಿಯನ್ನು ತಮ್ಮ ವಿಚಾರಗಳಿಂದ ಸಮಾಧಾನಪಡಿಸಲು ಒಂದು ವೇಳೆ ಸಾಧ್ಯವಾಗದಿದ್ದರೂ ತಮ್ಮ ವಿಚಾರಧಾರೆಗಳಿಂದ ನೆರೆದ ಸಮೂಹವನ್ನು ಒಪ್ಪಿಸಿ ಆ ಸಮೂಹ ವಿತ್ತಂಡವಾದದಲ್ಲಿ ತೊಡಗಿದವನನ್ನು ಸುಮ್ಮನಾಗಿಸುವಂತೆ ಮಾಡುತ್ತಿದ್ದರು. ಹಾಗೆ ವಾದದಲ್ಲಿ ತೊಡಗಿದ ಮನುಷ್ಯನ ತಿಳುವಳಿಕೆ ಎಷ್ಟೊಂದು ಚೊಳ್ಳಾದುದು ಎಂಬುದನ್ನು ಪ್ರೇಕ್ಷಕರು ಅರ್ಥ ಮಾಡಿಕೊಳ್ಳುವಂತೆ ಸ್ವಾಮೀಜಿ ಅವರನ್ನು ಗೆದ್ದುಕೊಳ್ಳುತ್ತಿದ್ದರು. ಪ್ರತಿವಾದದಲ್ಲಿ ತೊಡಗಿದವನಿಗೆ ವಾತಾವರಣದಲ್ಲಾದ ಬದಲಾವಣೆ ಅರ್ಥವಾಗುತ್ತಿತ್ತು ಮತ್ತು ತನ್ನ ಮಾತನ್ನು ಯಾರೂ ಕೇಳುತ್ತಿಲ್ಲ ಹಾಗೂ ನಂಬುತ್ತಿಲ್ಲವೆಂಬುದನ್ನು ಅರ್ಥ ಮಾಡಿಕೊಂಡು ಬಾಯಿ ಮುಚ್ಚಿಕೊಂಡು ತೆಪ್ಪಗಾಗುತ್ತಿದ್ದ. ಹೀಗೆ ಸ್ವಾಮೀಜಿ ವ್ಯಕ್ತಿಯನ್ನಲ್ಲದಿದ್ದರೂ ನೆರೆದ ಸಮೂಹವನ್ನು ತಮ್ಮ ಕಡೆ ಸೆಳೆದುಕೊಳ್ಳುತ್ತಿದ್ದರು. ಈ ಕ್ರಿಯೆ ವ್ಯಕ್ತಿಯನ್ನು ಆಘಾತಗೊಳಿಸದಂತೆ ನಡೆಯುತ್ತಿತ್ತು. ಈ ಕಾರ್ಯವನ್ನು ಅವರು ತಮ್ಮ ಪರಜ್ಞಾನದಿಂದಲೂ ಅನುಕಂಪದಿಂದಲೂ ನಿರ್ವಹಿಸುತ್ತಿದ್ದರು. ಇದನ್ನು ಕಂಡಾಗ ನನಗೆ ಅವರೊಬ್ಬ ಮಹಾಗುರು ಹಾಗೂ ಮಹಾವ್ಯಕ್ತಿ ಎಂದು ಅನಿಸುತ್ತಿತ್ತು. ಯಾರನ್ನೇ ಆದರೂ ದೈಹಿಕವಾಗಲಿ ಭಾವಾತ್ಮಕವಾಗಲಿ ಘಾಸಿಗೊಳಿಸಬಾರದೆನ್ನುವ ಸೂಕ್ಷ್ಮಜ್ಞತೆ ಇತ್ತು ಅವರಲ್ಲಿ. ಯಾವನೇ ಒಬ್ಬ ವ್ಯಕ್ತಿ ಹೀಗೆ ವಾದಿಸಲಾರದೆ ಸುಮ್ಮನೆ ಕೂರುವ ಸ್ಥಿತಿಗೆ ಬಂದಾಗ ನಾನು ಘಾಸಿಗೊಳಗಾಗಿದ್ದೇನೆ ಅಥವಾ ಪರಾಭವಗೊಂಡಿದ್ದೇನೆ ಎನ್ನುವ ಭಾವವಿರುತ್ತಿರಲಿಲ್ಲ. ಅದರ ಬದಲು ಸ್ವಾಮೀಜಿ ಎದುರು ತನ್ನ ವಾದ ನಿಲ್ಲುವಂತಹದಲ್ಲ ಅನಿಸುತ್ತಿತ್ತು. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಗಾಯತ್ರಿ ಯಾರು ಮಾತಾಜಿ ಓದಿ? ಹರೇ ಕೃಷ್ಣ ಮಾತಾಜಿ. ತಮ್ಮ ಕೊಠಡಿಯಲ್ಲಿ ಏಕಾಂತವಾಗಿ ಕೂತು ಅನುವಾದ ಕಾರ್ಯದಲ್ಲಿ ಸ್ವಾಮೀಜಿ ತಲ್ಲೀನರಾಗಿದ್ದಾಗಲೂ ಅವರ ಏಕಾಂತಕ್ಕೆ ಭಂಗ ಬರುವ ಸನ್ನಿವೇಶಗಳು ಒದಗುತ್ತಿದ್ದವು. ಅದೇ ಬೀದಿಯ ಅಂಗಡಿ ಮಳಿಗೆಯೊಂದರಲ್ಲಿ ಉಂಟಾದ ಗಲಭೆಯನ್ನು ಹತೋಟಿಗೆ ತರಲು ಒಂದು ದಿನ ಪೊಲೀಸ್ ಕಾರ್ಗಳು, ಗೃಹರಕ್ಷಕ ದಳದ ವಾಹನಗಳು ಅವರ ಕೊಠಡಿಯ ಕಿಟಕಿಯ ಕೆಳಗಿನ ಬೀದಿಯಲ್ಲಿ ಬೆಳಕು ಚೆಲ್ಲುತ್ತಾ ಸದ್ದು ಮಾಡುತ್ತಾ ಧಾವಿಸಿದವು. ಇನ್ನೊಂದು ದಿನ ನಡುರಾತ್ರಿ 1:30 ಹೊತ್ತಿನಲ್ಲಿ ಸ್ವಾಮಿ ಪ್ರಭುಪಾದರು ಮಹಾಪ್ರಭು ಚೈತನ್ಯರ ಉಪದೇಶಗಳನ್ನು ಹೇಳಿ ಬರೆಯಿಸುತ್ತಿದ್ದಾಗ ಮುಚ್ಚಿದ ಬಾಗಿಲು ಹೊರಗೆ ಹುಡುಗಿಯೊಬ್ಬಳು ಒಂದೇ ಸಮನೆ ತಟ್ಟುತ್ತಾ ಸ್ವಾಮೀಜಿಯನ್ನು ಕರೆಯತೊಡಗಿದಳು. ಈ ಗದ್ದಲವನ್ನು ಸ್ವಾಮೀಜಿ ಸ್ವಲ್ಪ ಕಾಲ ನಿರ್ಲಕ್ಷಿಸಿದರು. ಫ್ರಾನ್ಸಿಸ್ಕೋಗೆ ಬಂದಾಗಿನಿಂದಲೂ ಆ ಮುಖ್ಯ ಕೃತಿಯ ಅನೇಕ ಪುಟಗಳ ಅನುವಾದ ಕಾರ್ಯವನ್ನು ಅವರು ಮುಗಿಸಿದ್ದರು. ಶ್ರೀ ಚೈತನ್ಯರು ರೂಪ ಗೋಸ್ವಾಮಿಯೊಂದಿಗೆ ಹಾಗೂ ಸನಾತನ ಗೋಸ್ವಾಮಿಯೊಂದಿಗೆ ರಾಮಾನಂದರಾಯ ಮತ್ತಿತರರೊಂದಿಗೆ ನಡೆಸಿದ ಸಂವಾದಗಳಲ್ಲಿ ಭಗವದ್ಗೀತೆಯಲ್ಲಿ ಸಂಕ್ಷೇಪವಾಗಿ ನಿರೂಪಿತವಾಗಿರುವ ಕೃಷ್ಣ ಪ್ರಜ್ಞೆಯನ್ನು ಕುರಿತ ಎಷ್ಟೋ ಸಂಗತಿಗಳು ಆವಿಷ್ಕಾರಗೊಂಡಿವೆ. ಈ ವಿಷಯಗಳು ಪಶ್ಚಿಮದಲ್ಲಿ ಯಾವಾಗಲೂ ಈವರೆಗೂ ತಿಳಿದೇ ಇರಲಿಲ್ಲ. ಆದರೆ ಈಗ ಶ್ರೀಲ ಪ್ರಭುಪಾದರು ಭಕ್ತಿಯೋಗವನ್ನು ಕುರಿತು ಇಂಗ್ಲಿಷಿನಲ್ಲಿ ಈವರೆಗೂ ಲಭ್ಯವಾಗದಿದ್ದ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಸಂಪೂರ್ಣವಾಗಿ ಅನುವಾದ ಮಾಡಿಕೊಡುವ ಕಾರ್ಯದಲ್ಲಿ ತೊಡಗಿದ್ದರು. ಅಂತಹ ಕೃತಿಯು ಕೃಷ್ಣ ಪ್ರಜ್ಞೆಯ ಆಂದೋಲನಕ್ಕೆ ಸತ್ವವನ್ನು ಒದಗಿಸುತ್ತಿತ್ತು. ಆದರೆ ಈಗ ನಡುರಾತ್ರಿ ಅವರ ಏಕಾಗ್ರತೆಗೆ ಭಂಗ ತರುವಂತೆ ಕೊಠಡಿಯ ಬಾಗಿಲನ್ನು ಬಡಿಯುವ ಹಾಗೂ ಕರೆಯುವ ಹೆಣ್ಣಿನ ಸದ್ದೊಂದು ಒಂದೇ ಸಮನೆ ಕೇಳತೊಡಗಿತು. ಪ್ರಭುಪಾದರು ತಮ್ಮ ಬರೆಯುವ ಮೇಜಿನಿಂದ ಮೇಲಿದ್ದರು. ಬಾಗಿಲ ಬಳಿ ನಿಂತು ಅದನ್ನು ತೆಗೆಯದೆ ಯಾರದು ಎಂದರು. ತರಣಿಯೊಬ್ಬಳು ಹೊರಗಿನಿಂದ ಉತ್ತರ ಕೊಟ್ಟಳು, ನಾನು ನಿಮ್ಮ ಜೊತೆ ಮಾತನಾಡಬೇಕು. ಈಗ ಬೇಡ, ಬೆಳಗಾದ ಮೇಲೆ ಬಂದು ನನ್ನನ್ನು ನೋಡು ಎಂದರು ಸ್ವಾಮೀಜಿ. ನ್ಯೂಯಾರ್ಕಿನಲ್ಲಿ ಅಂತೆಯೇ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿಯೂ ಪ್ರಶಾಂತವಾಗಿ ಕೂತು ಬರೆಯಲು ಯಾವತ್ತಿಗೂ ಸಾಧ್ಯವಾಗುತ್ತಿರಲಿಲ್ಲ ಎಂಬುದು ಅವರಿಗೆ ಗೊತ್ತಿತ್ತು. ಅಮೆರಿಕದಲ್ಲಿ ಧರ್ಮೋಪದೇಶ ಮಾಡುವುದು ಎಂದರೆ ಇಂತಹವುಗಳನ್ನೆಲ್ಲ, ಅಂದರೆ ಮಹಾಪ್ರಭು ಚೈತನ್ಯರ ಲೀಲೆಗಳನ್ನು ಕುರಿತು ಧ್ಯಾನದಲ್ಲಿ ಮಗ್ನವಾದ ಮನಸ್ಸನ್ನು ವಿಚಲಿತವಾಗಿಸುವ ನಡುರಾತ್ರಿಯ ಈ ಹುಚ್ಚು ಕಿರು ಚಾಟಗಳನ್ನು ಸಹಿಸಿಕೊಳ್ಳುವುದ ಎಂದೇ ಅರ್ಥ. ಆಶ್ಬರಿಯ ಈ ದಾರಿ ತಪ್ಪಿದ ಜೀವರುಗಳ ಅಜ್ಞಾನ
ಮೂಲವಾದ ಪ್ರಮೆಗಳು. ಅವರ ಅರ್ಥಸ್ವರ ಹಾಗೂ ದುರಹಂಕಾರದ ಸವಾಲುಗಳು ಪ್ರಭುಪಾದರು ಕೈಗೊಂಡ ಅನುವಾದ ಹಾಗೂ ಶಾಸ್ತ್ರ ವ್ಯಾಖ್ಯಾನ ಕಾರ್ಯಗಳ ನಿರ್ವಹಣೆಗೆ ಸಾಕಷ್ಟು ಅಡ್ಡಿಯನ್ನುಂಟು ಮಾಡುವಷ್ಟಿದ್ದವು. ಏಕಾಂಗಿಯಾಗಿ ತಮ್ಮ ಲೇಖನ ಯಂತ್ರದ ಮುಂದೆ ಕೂತು ಕೆಲಸ ಮಾಡುತ್ತಿದ್ದ ಪ್ರಭುಪಾದರು ಈ ಕೆಲಸದ ನಡುವೆ ಅಡ್ಡಿಯಾಗಿ ಬಾಗಿಲು ಬಡಿಯುತ್ತಿದ್ದ ತರ್ನಿಗೆ ಆಕೆ ಈ ಕೂಡಲೇ ಹೊರಟು ಹೋಗುತ್ತಕದೆಂದು ಹೇಳಿ ಮರುದಿನ ಬಂದು ತಮ್ಮನ್ನು ಕಾಣಬೇಕೆಂದು ತಿಳಿಸಿದರು. ಹರೇ ಅವರೇನೋ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದ. ಲಕ್ಷ್ಮೀ ಬಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಅವರೇನೋ ಇಡೀ ದಿನ ಹಿಪ್ಪಿಗಳ ಜೊತೆಗೆ ಸಂವಾದಕ್ಕೆ ಸಿದ್ಧವಾಗಿದ್ದರು. ಆದರೆ ಅವರ ಬರವಣಿಗೆಯ ಕಾರ್ಯಕ್ಕೆ ಮಾತ್ರ ಬೆಳಗಿನ ಜಾವದ ಗಳಿಗೆಗಳು ಪ್ರಶಸ್ತವಾಗಿದ್ದವು. ಬದ್ಧಾತ್ಮರಿಗೆ ಎದುರಿನಲ್ಲಿ ನಿಂತು ಉಪದೇಶ ಮಾಡುವುದು ಮುಖ್ಯವೆಂದು ಅವರಿಗೆ ಗೊತ್ತಿತ್ತು. ಅವರು ಇಲ್ಲಿಗೆ ಬಂದದ್ದೂ ಅದೇ ಕಾರಣಕ್ಕಾಗಿಯೇ. ಆದರೆ ಮುಂಜಾನೆಯ ಈ ಮುಹೂರ್ತದಲ್ಲಿ ತಮ್ಮ ಪುಸ್ತಕಗಳ ಮೂಲಕ ಇಡೀ ಜಗತ್ತಿನೊಂದಿಗೆ ಆತ್ಮೀಯವಾದ ಸಂಪರ್ಕವನ್ನು ಸಾಧಿಸುವ ಪ್ರಶಾಂತವಾದ ಕೆಲಸದಲ್ಲಿ ತೊಡಗುತ್ತಿದ್ದರು. ಬಾಗಿಲಾಚೆಯ ಹುಡುಗಿ ಇವರು ಇಷ್ಟು ಹೇಳಿದರೂ ಬಾಗಿಲು ಬಡಿಯುವ ಹಾಗೂ ಕರೆಯುವ ಕೆಲಸವನ್ನು ನಿಲ್ಲಿಸಲಿಲ್ಲ. ಕೊನೆಗೆ ಪ್ರಭುಪಾದರು ಬಾಗಿಲು ತೆರೆಯಬೇಕಾಯಿತು. ಬಾಗಿಲ ಮುಂದಿನ ಕೋಣೆಯಲ್ಲಿ ಒಳಪುಗಣ್ಣಿನ ಹಾಗೂ ಮರಳುಗೊಳಿಸುವ ನೋಟದ ಹದಿಹರಿಯದ ಹಿಪ್ಪಿಯೊಬ್ಬಳು ಸ್ವಾಮೀಜಿಗೆ ಗೋಚರಿಸಿದಳು. ನಿನಗೇನಾಗಬೇಕು ಎಂದು ಸ್ವಾಮೀಜಿ ಅವಳನ್ನು ಪ್ರಶ್ನಿಸಿದರು. ಆದರೆ ಆಕೆ ಬಾಯೇ ಬಿಡಲಿಲ್ಲ. ಮಾತನಾಡು ಎಂದರು ಸ್ವಾಮೀಜಿ. ಆಕೆ ನೇರವಾಗಿ ಕೊಠಡಿಯನ್ನು ಪ್ರವೇಶಿಸಿದಳು. ಮಾಯಾಸಾಗರದಲ್ಲಿ ಮುಳುಗಿದಂತಿದ್ದ ಅವಳನ್ನು ಸ್ವಾಮೀಜಿ ಮತ್ತೆ ಮತ್ತೆ ಪ್ರಶ್ನಿಸಿದರು. ತನ್ನ ಬಟ್ಟಲುಗಳನ್ನು ಬಿಟ್ಟು ಆ ಹುಡುಗಿ ಆಶ್ಚರ್ಯೋದ್ಗಾರವೆತ್ತಿದಳು. ಅಲ್ಲಿ ನೋಡಿ ಮಹಾ ಉಲಾ. ಪ್ರಭುಪಾದರು ಕೆಳಗಿನ ಹಂತದಲ್ಲಿ ಮಲಗಿದ್ದ ಮುಕುಂದನನ್ನು ಎಬ್ಬಿಸಲು ನಿರ್ಧರಿಸಿದರು. ಕಾಲಿಗೆ ಚಪ್ಪಲಿಯನ್ನು ಕೂಡ ಹಾಕಿಕೊಳ್ಳದೆ ಕೊಠಡಿಗಳ ನಡುವೆ ಓಣಿಯಲ್ಲಿ ನಡೆದರು. ಆ ಹುಡುಗಿ ಅವರ ಕೊಠಡಿಯ ಬಾಗಿಲನ್ನೆಳೆದು ಮುಚ್ಚಿ ಅವರ ಹಿಂದೆಯೇ ನಡೆದಳು. ಈಗ ಪ್ರಭುಪಾದರು ತನಗೆ ತಾನೇ ಬೀಗ ಹಾಕಿಕೊಂಡು ತನ್ನ ಕೊಠಡಿಯ ಬಾಗಿಲಿನಾಚೆ ನಿಂತರು. ಆಕೆ ಆ ನಡುರಾತ್ರಿ ಅಪರಿಚಿತ ವಾತಾವರಣದಲ್ಲೇ ಮುಚ್ಚಿದ ಬಾಗಿಲ ಕೊಠಡಿಗಳ ನಡುವಣ ಓಣಿಯಲ್ಲಿ ಪ್ರಭುಪಾದರನ್ನು ಕೆಣಕುವ ನೋಟದಲ್ಲಿ ದಿಟ್ಟಿಸುತ್ತಾ ನಿಂತಳು. ಇಂತಹ ಪರಿಸ್ಥಿತಿ ಒದಗುವುದೆಂದೇ ವೃಂದಾವನದಲ್ಲಿ ಬಾಬಾಜಿಗಳು ತಮ್ಮ ಚಿಕ್ಕ ಚಿಕ್ಕ ಕುಟೀರಗಳಲ್ಲಿ ಜಪದಲ್ಲಿ ಮಗ್ನರಾಗಿರುತ್ತಿದ್ದರು. ಇಂತಹ ದೈವ ಮುಖರಾದ ವ್ಯಕ್ತಿಗಳಿಂದ ತಮಗಾಗಬಹುದಾದ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಬಾಬಾಜಿಗಳು ಏಕಾಂತವಾಸಿಗಳಾಗಿದ್ದರು. ಆದರೆ ಸ್ಯಾನ್ ಫ್ರಾನ್ಸಿಸ್ಕೋದ ಇಂತಹ ಚಿತ್ತ ಭ್ರಮಣೆಯ ವಿಲಕ್ಷಣ ವ್ಯಕ್ತಿಗಳ ಉಪದ್ರವದ ಅನುಭವವನ್ನು ವೃಂದಾವನದ ಬಾಬಾಜಿಗಳು ಕನಸಿನಲ್ಲಿ ಊಹಿಸಿಕೊಳ್ಳಲೂ ಸಾಧ್ಯವಿಲ್ಲ. ಸಾಕ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭಾ ಧನ್ಯವಾದಗಳು. ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಕೆಳ ಹಂತದಲ್ಲಿದ್ದ ಮುಕುಂದನ ಕೊಠಡಿಯ ಬಾಗಿಲನ್ನು ಸ್ವಾಮೀಜಿ ಬಡಿದು ಅವನಲ್ಲಿ ಎಚ್ಚರಿಸಿದರು. ಮುಕುಂದ ಬಾಗಿಲು ತೆಗೆದು ಆಶ್ಚರ್ಯಚಕಿತನಾಗಿ ನೋಡುತ್ತಾನೆ. ತನ್ನ ಗುರು ಕೋಣೆಗಳ ನಡುವಣ ಓಣಿಯಲ್ಲಿ ಬರಿಗಾಲಿನಲ್ಲಿ ನಿಂತಿದ್ದಾರೆ. ಬಿರುಗಣ್ಣಿನ ಹುಡುಗಿಯೊಬ್ಬಳು ಅವರ ಹಿಂದೆ 4 ಹೆಜ್ಜೆ ದೂರದಲ್ಲಿ ನಿಂತಿದ್ದಾಳೆ. ಆದರೂ ಪ್ರಭುಪಾದರು ಏಕಾಂಗಿಯಾಗಿ ಗಂಭೀರವದನರಾಗಿದ್ದರು. ಈ ಹುಡುಗಿ ನನ್ನ ಬಾಗಿಲಿಗೆ ಬಂದಳು ಎಂದು ಆವರೆಗೂ ನಡೆದದ್ದನ್ನು ಸಂಕ್ಷೇಪವಾಗಿ ಮುಕುಂದನಿಗೆ ತಿಳಿಸಿ ಏನು ಮಾಡಬೇಕೆಂಬುದನ್ನು ತಿಳಿಸಿದರು. ಇಷ್ಟು ಮಾತನಾಡುವಾಗಲೂ ಅವರು ಕೋಪಗೊಂಡಂತಾಗಲಿ ಆ ಹುಡುಗಿಯಿಂದ ಕಿರುಕುಳಕ್ಕೆ ಒಳಗಾದವರಂತಾಗಲಿ ತೋರ್ಪಡಿಸಿಕೊಳ್ಳಲಿಲ್ಲ. ಆ ಹುಡುಗಿಯೊಂದಿಗೆ ಕರುಣೆಯಿಂದ ನಡೆದುಕೊಳ್ಳಬೇಕೆಂದು ಮುಕುಂದನಿಗೆ ಸೂಚಿಸಿದರು. ಹಿಂದೆ ನ್ಯೂಯಾರ್ಕಿನಲ್ಲಿ ಪ್ರಭುಪಾದರು ಡೇವಿಡ್ ಆಲೆನ್ನ ಜೊತೆಗೆ ವಾಸ ಮಾಡುತ್ತಿದ್ದಾಗ LSDಯ ಪ್ರಭಾವಕ್ಕೆ ಒಳಗಾದ ಆಲೆನ್ನನ್ನು ಸ್ವಾಮೀಜಿಯನ್ನು ತನ್ನ ಉಪ್ಪರಿಗೆಯಿಂದ ಹೊರಕ್ಕೆ ದಬ್ಬಿದ ಪ್ರಸಂಗ ಮುಕುಂದನ ನೆನಪಿಗೆ ಬಂದಿತು.
ಇಂತಹ ವಿಲಕ್ಷಣ ಅಪಾಯಕಾರಿಯಾದ ಪರಿಸ್ಥಿತಿಗೆ ಒಳಗಾದಾಗಲೂ ಸಹ ಸ್ವಾಮಿ ಪ್ರಭುಪಾದರು ತಮ್ಮ ಚಿತ್ತ ಸಮತೋಲನವನ್ನು ಕಳೆದುಕೊಂಡಿರಲಿಲ್ಲ. ಮುಕುಂದನು ಈಗ ಕೆಳಗಿಳಿದು ಹೋಗಿ ಹಯಗ್ರೀವನನ್ನು ಎಬ್ಬಿಸಿ ಪ್ರಭುಪಾದರ ಕೊಠಡಿಯ ಬದಲಿ ಬೀಗದ ಕೈಯನ್ನು ತಂದು ಅವರ ಕೈಗೆ ಕೊಟ್ಟನು. ಪ್ರಭುಪಾದರು ತಾವು ನಿಲ್ಲಿಸಿದ್ದ ಚೈತನ್ಯ ಮಹಾಪ್ರಭುಗಳ ಉಪದೇಶದ ಅನುವಾದ ಕಾರ್ಯವನ್ನು ಮುಂದುವರೆಸಲು ತಮ್ಮ ಕೊಠಡಿಗೆ ತೆರಳಿದರು. ಮುಕುಂದ ಆ ಹುಡುಗಿಯನ್ನು ಕೆಳಗಿನ ಬೀದಿಗೆ ಕರೆದುಕೊಂಡು ಹೋಗಿ, ಇಂತಹ ಹೊತ್ತಿನಲ್ಲಿ ಹಿರಿಯರು ಸಭ್ಯರು ಆದಂತಹ ಸ್ವಾಮೀಜಿಗೆ ತೊಂದರೆ ಕೊಡಬಾರದು ಎಂದು ಬುದ್ಧಿ ಹೇಳಿದರು. ಆದರೆ ಆ ಹುಡುಗಿ ಮುಕುಂದನನ್ನು ದೃಷ್ಟಿಸಿ ನೋಡುತ್ತಾ, ನೀನಿನ್ನೂ ಸಿದ್ಧವಾಗಿಲ್ಲ ಅನ್ನುತ್ತಾ ತನ್ನ ದಾರಿಯನ್ನು ತಾನು ಹಿಡಿದಳು. ಬೆಳಗ್ಗೆ 7 ಗಂಟೆಗೆ ಪ್ರಭುಪಾದರು ಬೆಳಗಿನ ಪ್ರವಚನಕ್ಕಾಗಿ ದೇವಸ್ಥಾನಕ್ಕೆ ಬಂದಾಗ ಅದೇ ಹುಡುಗಿ ಪ್ರೇಕ್ಷಕರ ನಡುವೆ ತುಂಬಾ ಸಮಾಧಾನ ಚಿತ್ತಳಾಗಿ ಕುಳಿತುಕೊಂಡಿದ್ದಳು. ಆಕೆ ತನ್ನ ನಡವಳಿಕೆಯ ಬಗ್ಗೆ ಕ್ಷಮೆ ಕೋರಿದಳು. ಅಂದು ಮಧ್ಯಾಹ್ನ ಪ್ರಭುಪಾದರು ಹಿಂದಿನ ರಾತ್ರಿ ನಡೆದ ಘಟನೆಯನ್ನು ತುಂಬಾ ತಮಾಷೆಯಾಗಿ ನಿರೂಪಿಸುತ್ತಾ, ತಾವು ಆ ಹುಡುಗಿಗೆ ರಾತ್ರಿ ಹಲವು ಸಲ ಕೇಳಿದ ಪ್ರಶ್ನೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಕಣ್ಣುಗಳನ್ನು ಅಗಲವಾಗಿ ತೆರೆದು ಆ ಹುಡುಗಿಯ ಮುಖಭಾವನೆಯನ್ನು ಅನುಕರಿಸಿ ತೋರಿಸುತ್ತಾ, ಅಗೋ ಮಹಾ ಉಲ ಎಂದು ಹೇಳಿ ಗಟ್ಟಿಯಾಗಿ ನಕ್ಕರು. ನಾವು ಬೆಳಗ್ಗೆ 6:30 ಹೊತ್ತಿಗೆ ಹೊರಗಡೆ ತಿರುಗಾಡಿಕೊಂಡು ಬರೋಣ. ನೀನು ಉದ್ಯಾನದವರೆಗೂ ಕಾರಿನಲ್ಲಿ ನನ್ನನ್ನು ಕರೆದುಕೊಂಡು ಹೋಗು ಎಂದರು ಪ್ರಭುಪಾದರು. ಮೇಲೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ಹರಿದಾಸ್ ಅವರು ಒಂದೊಂದು ಸಲ ಯಾರೋ ಒಬ್ರು ನಾನೇ ದೇವರು ಅಂತ ಹೇಳ್ತಿದ್ರು ಅಂತೆ. ಮಾದಕ ಸೇವನೆಯ ವಸ್ತು ಸೇವನೆಯ ಕಾರಣದಿಂದ ಈ ಬಗ್ಗೆ ಏನೋ ಒಂದು ಒಳನೋಟ, ಚಿತ್ತಭ್ರಾಂತಿ ಅವರಿಗೆ ಉಂಟಾಗ್ತಿತ್ತು. ಇದು ಎಲ್ಲರ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಅವರು ಮಾಡ್ತಿದ್ರು. ತಾವು ಏನ್ ಕೇಳಲ್ಪಡ್ಬೇಕು ಅದನ್ನು ಬಯಸ್ತಿದ್ರು, ಏನ್ ಕೇಳ್ಬೇಕು ಅದನ್ನು ಬಯಸ್ತಿದ್ರು ತಾವೆಲ್ಲ. ಮತ್ತು ಅಂತವರಿಗೆ ಸ್ವಾಮಿಯ ಕುರಿತಾದ ಕೋಪವನ್ನು ಅಲ್ಲಿ ಗ್ರಹಿಸಬಹುದಾಗಿತ್ತು. ಮಾದಕ ವಸ್ತುವಿನ ಮಹಿಮೆಯಿಂದ ಕೆಲವೇಳೆ ಆ ಜನ ಸ್ಫೂರ್ತಿಯಿಂದ ಎಂಬಂತೆ ಅತ್ಯಂತ ಕಾವ್ಯಮಯವಾಗಿ ಸ್ವಲ್ಪ ಹೊತ್ತು ಮಾತನಾಡ್ತಾರೆ. ಮತ್ತೆ ಮಾತಿನ ಕಾವು ಬಹಳ ಹೊತ್ತು ಉಳಿಯದೆ ಕ್ರಮೇಣ ಅದು ನಿರಾರ್ಥಕ ಅಲಾಪವಾಗ್ತದೆ, ಅರ್ಥವಿಲ್ಲದಂತವುಗಳು ಆಗ್ತವೆ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಸ್ವಾಮೀಜಿಯನ್ನು ಸಮಾಧಾನ ಪಡಿಸಲು ಯಾರು ಹೋಗ್ತಿರ್ಲಿಲ್ಲ. ಅದರ ಬದಲು ಅವರನ್ನು ಪ್ರಶ್ನಿಸಿದ್ರು. ಸ್ವಾಮೀಜಿ ಏನ್ ಮಾಡ್ತಾರೆ, ಅಂತವರನ್ನೆಲ್ಲ ಸಮಾಧಾನ ಮಾಡಿಸ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಅದರ ಬದಲು ಅವರನ್ನೇ ಸ್ವಾಮೀಜಿ ಅವರನ್ನು ಅವರೆಲ್ಲ ಪ್ರಶ್ನಿಸ್ತಿದ್ರು. ನೀನಾಡುವ ಮಾತಿನ ಅರ್ಥ, ಒಂದು ವೇಳೆ ದೇವರೇ ಆಗಿದ್ರೆ ಎಲ್ಲವನ್ನು ಬಲ್ಲವನಾಗಿರಬೇಕಲ್ಲ, ನಿನ್ನಲ್ಲಿ ದೇವರ ಗುಣ ಇರಬೇಕಲ್ಲ, ನೀನು ಸರ್ವಜ್ಞನೂ ಸರ್ವಸಕ್ತನು. ಆಗ ದೇವರ ಅವತಾರ ಪುರುಷರಲ್ಲಿ ಇರಬೇಕಾದ ಎಲ್ಲ ಲಕ್ಷಣಗಳನ್ನು ವಿವರಿಸ್ತಿದ್ರಂತೆ. ವಿವರಿಸಿ ತನ್ನನ್ನು ದೇವರೆಂದು ಕರೆದುಕೊಂಡ ವ್ಯಕ್ತಿ ಅವಿವೇಕವನ್ನು ತರ್ಕಬದ್ಧವಾಗಿ ಬಯಲಿಗೆ ಎಳೆಯುತ್ತಿದ್ರು. ಇಲ್ಲಿ ಅವರು ಹೇಳ್ತಿದ್ರು, ಏನು ನೀವಾಡುವ ಮಾತು ಇದು ಅವರು ಮದ್ದಿನ ಅಮಲ್ನಲ್ಲಿ ಹೇಳ್ತಾರೆ. ಮತ್ತೆ ನೀನು ಒಂದು ವೇಳೆ ದೇವರೇ ಆಗಿದ್ರೆ, ಎಲ್ಲವನ್ನು ಬಲ್ಲವನಾಗಿದ್ರೆ, ನಿನ್ನಲ್ಲಿ ದೇವರ ಗುಣ ಇರಬೇಕಲ್ಲ, ನೀನು ಸರ್ವಜ್ಞನು ಮತ್ತೆ ಸರ್ವಸಕ್ತನು. ಹಾಗಾದ್ರೆ ನೀನ್ ಯಾರು ಅಂತೇಳಿ ಇದನ್ನು ಸ್ವಾಮೀಜಿ ಕೂಡ ಅವರಲ್ಲಿ ಕೇಳಲಿಕ್ಕೆ ಹೋಗ್ತಿರ್ಲಿಲ್ಲ. ದೇವರ ಅವತಾರ ಪುರುಷರಲ್ಲಿ ಇರಬೇಕಾದ ಎಲ್ಲ ಲಕ್ಷಣಗಳನ್ನು ವಿವರಿಸಿ ತನ್ನನ್ನು ದೇವರೆಂದು ಕರೆದುಕೊಂಡ ವ್ಯಕ್ತಿಯ ಅವಿವೇಕವನ್ನು ಅವರು ತರ್ಕಬದ್ಧವಾಗಿ ಅಲ್ಲಿ ಎಳಿತಿದ್ರು. ಅವರು ಏನೇ ಕ್ವಶನ್ ಕೇಳಿದ್ರು ಅದಕ್ಕೆ ಸರಿಯಾದ ಉತ್ತರವನ್ನು ಅವರು ಕೊಡ್ತಿದ್ರು. ಪ್ರಭುಪಾದರು ಕೊಡ್ತಿದ್ರು ಅವರಿಗೆ. ಅವರು ತಮ್ಮ ಪರಮ ಜ್ಞಾನದಿಂದ ಅಥವಾ ವೈಚಾರಿಕವಾಗಿ ಆ ದೇವರ ಸ್ವರೂಪವನ್ನು ವಿವರಿಸಿ ಹೇಳ್ತಿದ್ರು. ಮತ್ತೆ ಈಗ ನೀನು ದೇವರಾದ್ರೆ ಇದನ್ನು ಮಾಡಬಲ್ಲೆಯಾ, ಅದನ್ನು ಮಾಡಬಲ್ಲೆಯಾ ಅಂತೇಳಿ ಮರುಪ್ರಶ್ನೆಯನ್ನು ಕೂಡ ಹಾಕ್ತಿದ್ರು ಅವರಿಗೆ. ಅವರು ಆ ರೀತಿ ಕ್ವಶನ್ ಕೇಳ್ತಿದ್ರು. ಅದಕ್ಕೆ ಪ್ರಭುಪಾದರು ಕೂಡ ಅವರಿಗೆ ಮರುಪ್ರಶ್ನೆಯನ್ನೆಲ್ಲ
ಆಗ್ತಿದ್ರು. ಕೆಲವು ವೇಳೆ ಕೆಲವರು ಸ್ವಾಮೀಜಿಯ ಇಂತಹ ಮಾತನ್ನು ಅವರೇನು ಎಣಿಸ್ತಾರೆ ಸವಾಲು ಎಂದು ತಿಳಿದು ಅವರೊಡನೆ ವಾಗ್ವಾದಕ್ಕೆ ಇಳಿತಿದ್ರು. ಅಂತ ಹೊತ್ತಿನಲ್ಲಿ ಜನರ ಗಮನ ಎಲ್ಲ ಪ್ರತಿಪಕ್ಷದ ಕಡೆಗೆ ವಾಲ್ತಿತ್ತು. ಒಂದೊಂದ್ಸಲ ಇಂತಹ ಬಿಕ್ಕಟ್ಟಿನ ಸಂದರ್ಭವನ್ನು ಸ್ವಾಮೀಜಿ ಹೇಗೆ ನಿರ್ವಹಿಸ್ತಾರೋ ಅಂತ ಆಶ್ಚರ್ಯದಿಂದ ಅವರೆಲ್ಲ ನೋಡ್ತಾರೆ, ಗಮನಿಸ್ತಾರೆ. ಆದರೆ ಇಂಥದಕ್ಕೆಲ್ಲ ಸ್ವಾಮೀಜಿ ತಮ್ಮನ್ನು ಎಂದೂ ಬಿಟ್ಟು ಕೊಡ್ತಿರ್ಲಿಲ್ಲ. ಅವರು ಪ್ರತಿವಾದಿಯನ್ನು ತಮ್ಮ ವಿಚಾರಗಳಿಂದ ಸಮಾಧಾನ ಪಡಿಸಲು ಒಂದು ವೇಳೆ ಸಾಧ್ಯವಾಗದಿದ್ರು ತಮ್ಮ ವಿಚಾರಧಾರೆಗಳಿಂದ ನೆರೆದ ಸಮೂಹವನ್ನು ಒಪ್ಪಿಸಿ ಆ ಸಮೂಹ ವಿತ್ತಂಡವಾದದಲ್ಲಿ ತೊಡಗುವುದನ್ನು ಅವರು ಸುಮ್ಮನಾಗಿ ಇರಿಸುವಂತೆ ಮಾಡ್ತಿದ್ರು. ಹಾಗೆ ವಾದದಲ್ಲಿ ತೊಡಗಿದ ಮನುಷ್ಯನ ತಿಳುವಳಿಕೆ ಎಷ್ಟು ಎಂದು ಅವರನ್ನು ಎಷ್ಟು ಜೊಳ್ಳಾದದು ಎಂಬುದನ್ನು ಪ್ರೇಕ್ಷಕರು ಅರ್ಥ ಮಾಡಿಕೊಳ್ಳುವಂತೆ ಸ್ವಾಮೀಜಿ ಆ ಪ್ರೇಕ್ಷಕರನ್ನೆಲ್ಲ ಗೆದ್ದುಕೊಳ್ತಿದ್ರು. ಪ್ರತಿವಾದದಲ್ಲಿ ತೊಡಗಿದವನಿಗೆ ವಾತಾವರಣದಲ್ಲಿ ಆದ ಬದಲಾವಣೆ ಈಗ ಅರ್ಥ ಆಗ್ತದೆ ಅವರಿಗೆ, ಮತ್ತು ತನ್ನ ಮಾತನ್ನು ಯಾರು ಕೇಳುವುದಿಲ್ಲ, ಯಾರು ನಂಬುವುದಿಲ್ಲ ಅಂತೇಳಿ ಅರ್ಥ ಮಾಡಿಕೊಂಡು ಬಾಯಿ ಮುಚ್ಚಿಕೊಂಡು ತೆಪ್ಪಗಾಗಿ ಬಿಡ್ತಾರೆ. ಹೀಗೆ ಸ್ವಾಮೀಜಿ ವ್ಯಕ್ತಿಯನ್ನಲ್ಲದಿದ್ರು ನೆರೆದ ಸಮೂಹವನ್ನು ಕೂಡ, ಒಂದು ವ್ಯಕ್ತಿಯನ್ನು ಅವರ ವಾದದ ನಡುವೆ ಅವರಿಗೆ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದಿದ್ರೆ ಅವರು ತನ್ನ ಸಮೂಹ ಏನ್ ನೆರೆದಿದೆ ಅವರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ತಿದ್ರಂತೆ. ಆಗ ಆ ವ್ಯಕ್ತಿ ಆಘಾತ ಶಾಕ್ ಹೊಡೆದಾಗೆ ಆಗ್ತಿದ್ದಲ್ಲಿ ಕಾರ್ಯವನ್ನು ಅವರು ತಮ್ಮ ಪರಜ್ಞಾನದಿಂದಲೂ ಅನುಕಂಪದಿಂದಲೂ ಎಲ್ಲ ಪ್ರಭುಪಾದರದನ್ನು ನಿರ್ವಹಿಸಿದರು. ಇದನ್ನು ಕಂಡಾಗ ಅವರೊಬ್ಬ ಮಹಾಗುರು ಅಥವಾ ಮಹಾ ವ್ಯಕ್ತಿ ಅಂತ ಅನಿಸ್ತಿತ್ತು. ಯಾರನ್ನೇ ಆದ್ರೂ ಅವರು ದೈಹಿಕವಾಗ್ಲಿ ಭಾವನಾತ್ಮಕವಾಗ್ಲಿ ಘಾಸಿಗೊಳಿಸಬಾರದೆನ್ನುವ ಸೂಕ್ಷ್ಮತೆ ಅವರಲ್ಲಿ ಇತ್ತು. ಯಾವನೇ ಒಬ್ಬ ವ್ಯಕ್ತಿ ಹೀಗೆ ವಾದಿಸಲಾರದೆ ಸುಮ್ಮನೆ ಕೂರುವ ಸ್ಥಿತಿಗೂ ಬಂದಾಗ ಆತನಿಗೆ ತಾನು ಘಾಸಿಗೊಳಗಾಗಿದ್ದೇನೆ ಅಥವಾ ಪರಭಾವಗೊಂಡಿದ್ದೇನೆ ಎನ್ನುವ ಭಾವ ಇರುವುದಿಲ್ಲ. ಅದರ ಬದಲು ಸ್ವಾಮೀಜಿ ಎದುರು ತನ್ನ ವಾದ ನಿಲ್ಲುವಂತದ್ದಲ್ಲ ಅಂತ ಹೇಳಿ ಅನಿಸ್ತದೆ ಅವನಿಗೆ. ತಮ್ಮ ಕೊಠಡಿಯಲ್ಲಿ ಏಕಾಂತವಾಗಿ ಕೂತು ಅನುವಾದ ಕಾರ್ಯದಲ್ಲಿ ಸ್ವಾಮೀಜಿ ತಲ್ಲೀನರಾಗ್ತಾರೆ. ಅವರ ಏಕಾಂತಕ್ಕೆ ಭಂಗ ಬರುವ ಸನ್ನಿವೇಶಗಳು ತುಂಬಾ ಒದಗಿ ಬರ್ತದೆ. ಅದೇ ರೀತಿಯ ಅಂಗಡಿ ಮಳಿಗೆಯಲ್ಲಿ ಉಂಟಾದ ಗಲಭೆಯನ್ನು ಹತೋಟಿಗೆ ತರಲು ಒಂದು ದಿನ ಪೊಲೀಸ್ ಕಾರುಗಳು, ಗೃಹ ರಕ್ಷಕ ದಳದ ವಾಹನಗಳು, ಅನಂತರ ಕೊಠಡಿಯ ಕಿಟಕಿಯ ಕೆಳಗಿನ ಬೀದಿಯಲ್ಲಿ ಬೆಳಕು ಚೆಲ್ಲುತ್ತಾ ಸದ್ದು ಮಾಡುತ್ತಾ ಅವೆಲ್ಲ ಹೋಗ್ತದೆ. ಇನ್ನೊಂದು ದಿನ ನಡುರಾತ್ರಿ 1:30 ಹೊತ್ತಿನಲ್ಲಿ ಸ್ವಾಮಿ ಪ್ರಭುಪಾದರು ಮಹಾಪ್ರಭು ಚೈತನ್ಯರ ಉಪದೇಶಗಳನ್ನು ಕೇಳಿ ಬರೆಯಿಸುತ್ತಿದ್ದಾಗ ಮುಚ್ಚಿದ ಬಾಗಿಲ ಹೊರಗೆ ಹುಡುಗಿಯೊಬ್ಬಳು ಒಂದೇ ಸಮನೆ ಬಾಗಿಲನ್ನು ತಟ್ತಾಳೆ, ಸ್ವಾಮೀಜಿಯನ್ನು ಕರೀತಾಳೆ. ಈ ಗದ್ದಲವನ್ನು ಸ್ವಾಮೀಜಿ ಸ್ವಲ್ಪ ಕಾಲ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಾಗಿನಿಂದಲೂ ಈ ಮುಖಕೃತಿಯ ಅನೇಕ ಪುಟಗಳ ಅನುವಾದ ಕಾರ್ಯವನ್ನು ಅವರು ಮುಗಿಸಿದ್ರು. ಮುಖ್ಯ ಕೃತಿಯ ಯಾವುದು ಚೈತನ್ಯರ ಉಪದೇಶದ ಮುಖ್ಯ ಕೃತಿಯ ಅನೇಕ ಪುಟಗಳ ಅನುವಾದವನ್ನು ಅವರು ಮುಗಿಸಿದ್ರು. ಈಗ ಶ್ರೀ ಚೈತನ್ಯರು ರೂಪ ಗೋಸ್ವಾಮಿಯೊಂದಿಗೆ ಹಾಗೂ ಸನಾತನ ಗೋಸ್ವಾಮಿಯೊಂದಿಗೆ ರಮಾನಂದರಾಯ ಇವರೊಂದಿಗೆ ನಡೆಸಿದ ಸಂವಾದಗಳಲ್ಲಿ ಭಗವದ್ಗೀತೆಯಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿತವಾಗಿರುವ ಕೃಷ್ಣ ಪ್ರಜ್ಞೆಯನ್ನು ಕುರಿತು ಎಷ್ಟೋ ಸಂಗತಿಗಳು ಅದರಲ್ಲಿ ಆವಿಷ್ಕಾರಗೊಂಡಿದೆ. ಆ ವಿಷಯಗಳು ಪಶ್ಚಿಮದಲ್ಲಿ ಯಾರಿಗೂ ಈವರೆಗೆ ತಿಳಿದೇ ಇರಲಿಲ್ಲ. ಆದ್ರೆ ಈಗ ಶ್ರೀಲ ಪ್ರಭುಪಾದರು ಭಕ್ತಿ ಯೋಗವನ್ನು ಕುರಿತು ಇಂಗ್ಲಿಷ್ನಲ್ಲಿ ಈವರೆಗೂ ಲಭ್ಯವಾಗದಿದ್ದ ಆ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಸಂಪೂರ್ಣವಾಗಿ ಅನುವಾದ ಮಾಡಿಕೊಡುವ ಆ ಕಾರ್ಯದಲ್ಲಿ ಅವರು ಈಗ ತೊಡಗುತ್ತಾರೆ. ಅದು ಸತ್ವವನ್ನು ನೀಡ್ತಿತ್ತು ನೋಡಿ. ಆದ್ರೆ ಈಗ ನಡುರಾತ್ರಿ ಅವರ ಏಕಾಗ್ರತೆಗೆ ಭಂಗ ತರುವಂತೆ ಈ ಕೊಠಡಿಯ ಬಾಗಿಲನ್ನು ಬಡಿಯುವ ಹಾಗೂ ಆ ಕರೆಯುವ ಹೆಣ್ಣಿನ ಸದ್ದು ಒಂದೇ ಸಮನೆ ಜೋರಾಗಿ ಕೇಳ್ತದೆ. ಈಗ ಪ್ರಭುಪಾದರು ತಮ್ಮ ಬರೆಯುವ ಮೇಜಿನಿಂದ ಈಗ ಮೇಲೆದ್ದು ಇನ್ನವರಿಗೆ ಬರೀಲಿಕ್ಕೆ ಅಲ್ಲಿ ಅಷ್ಟು ತೊಂದರೆ ಮಾಡ್ತಿದ್ಲ. ಅವರಿಗೆ ಬಾಗಿಲ ಬಳಿ ನಿಂತು ಅದನ್ನು ತೆಗೆಯದೆಯೇ ಯಾರು ನೀನು ಅಂತ ಕೇಳ್ತಾರೆ, ಯಾರದು ಅಂತ ಕೇಳ್ತಾರೆ. ಆಗ ತರುಣಿಯೊಬ್ಬಳು ಹೊರಗಿನಿಂದಲೇ ಉತ್ತರ ಕೊಡ್ತಾಳೆ, ನಾನು ನಿಮ್ಮ ಜೊತೆ ಮಾತನಾಡ್ಬೇಕು ಅಂತ ಹೇಳಿ. ಈಗ ಬೇಡ, ಬೆಳಗಾದ್ಮೇಲೆ ಬಾ ಅಂತ ಹೇಳಿ, ನನ್ನನ್ನು ಬೆಳಗಾದ್ಮೇಲೆ ನೋಡು ಅಂತ ಹೇಳಿ ಹೇಳ್ತಾರೆ ಸ್ವಾಮೀಜಿ. ಆದ್ರೆ ನ್ಯೂಯಾರ್ಕಿನಲ್ಲಿ ಅಂತೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಶಾಂತವಾಗಿ ಕೂತು ಬರೆಯಲು ಯಾವತ್ತಿಗೂ ಅವರಿಗೆ ಸಾಧ್ಯವಾಗ್ತಿರ್ಲಿಲ್ಲ ಎಂಬುದು ಅವರಿಗೆ ಗೊತ್ತಿತ್ತು ಮೊದ್ಲೇ. ಅಮೆರಿಕದಲ್ಲಿ ಧರ್ಮೋಪದೇಶ ಮಾಡುವುದು ಎಂದರೆ ಇಂಥವುದನ್ನೆಲ್ಲ ಅಂದ್ರೆ ಮಹಾಪ್ರಭು ಚೈತನ್ಯರ ಲೀಲೆಗಳ ಕುರಿತು ಧ್ಯಾನದಲ್ಲಿ ಮಗ್ನವಾದ ಮನಸ್ಸನ್ನು ವಿಚಲಿತವಾಗಿಸ್ತದಂತೆ. ನಡುರಾತ್ರಿಯ ಈ ಹುಚ್ಚು ಕಿರಿಚಾಟ
ಇದನ್ನೆಲ್ಲ ಸಹಿಸಿಕೊಳ್ಳುವುದು ಎಂದೇ ಅರ್ಥ ಇಲ್ಲಿ. ಹಾಯ್ಟು ಅಸ್ಬರಿಯ ಈ ದಾರಿ ತಪ್ಪಿದ ಜೀವರುಗಳು ಅಜ್ಞಾನ ಮೂಲವಾದ ಭ್ರಮೆಗಳು, ಅವರ ಆರ್ತ ಸ್ವರ ಮತ್ತು ದುರಾಂಕಾರದ ಸವಾಲುಗಳು, ಆ ಪ್ರಭುಪಾದರು ಕೈಗೊಂಡ ಅನುವಾದ, ಶಾಸ್ತ್ರ ವ್ಯಾಖ್ಯಾನ ಕಾರ್ಯಗಳ ನಿರ್ವಹಣೆಗೆ ಸಾಕಷ್ಟು ಅಡ್ಡಿಯನ್ನು ಉಂಟು ಮಾಡುವಂತ ಆಗಿತ್ತು. ಏಕಾಂಗಿಯಾಗಿ ಅವರು ಲೇಖನ ಯಂತ್ರದ ಮುಂದೆ ಕೂತು ಟೈಪ್ ಮಾಡ್ತಾ ಇದ್ರಲ್ಲ, ಆ ಕೆಲಸ ಮಾಡ್ತಿದ್ದಾಗ ಪ್ರಭುಪಾದರು ಕೆಲಸದ ನಡುವೆಗೆ ಅಡ್ಡಿಯಾಗಿ ಬಾಗಿಲು ಬಡಿಯುತ್ತಿದ್ದ ಈ ತರುಣಿಗೆ ಆಕೆ ಈ ಕೂಡಲೇ ಹೊರಟು ಹೋಗತಕ್ಕದೆಂದು ಹೇಳಿದ್ರು. ಮರುದಿನ ಬಂದು ತಮ್ಮನ್ನು ಕಾಣ್ಬೇಕು ಅಂತ ಹೇಳಿ ಅಲ್ಲಿ ಕೂಡ ಅವ್ರು ತಿಳಿಸ್ತಾರೆ. ಆದ್ರೆ ಏನು, ಇಡೀ ದಿನ ಈ ಹಿಪ್ಪಿಗಳ ಜೊತೆಗೆ ಸಂವಾದಕ್ಕೆ ಸಿದ್ಧವಾಗಿಯೇ ಇರ್ತಿದ್ರು. ಆದ್ರೆ ಅವರ ಬರವಣಿಗೆಯ ಕಾರ್ಯಕ್ಕೆ ಮಾತ್ರ ಅಲ್ಲಿ ಬೆಳಗಿನ ಜಾವದ ಆ ಗಳಿಗೆ ಅದು ಪ್ರಶಸ್ತವಾಗಿತ್ತು. ಬದ್ಧಾತ್ಮನಿಗೆ ಎದುರಿನಲ್ಲಿ ನಿಂತು ಉಪದೇಶ ಮಾಡುವುದು ಮುಖ್ಯವೆಂದು ಅವರಿಗೆ ಅದು ಗೊತ್ತಿತ್ತು. ಅವರು ಇಲ್ಲಿಗೆ ಬಂದದ್ದು ಅದೇ ಕಾರಣಕ್ಕಾಗಿ. ಆದ್ರೆ ಈ ಮುಂಜಾನೆಯ ಹೊತ್ತು ಆ ಮುಹೂರ್ತ ಅದು ವೇಸ್ಟ್ ಆಗ್ತದಲ್ಲ ಅಂತೇಳಿ ಅವರಿಗೆ ಮತ್ತೆ ತುಂಬಾ ಬೇಸರ ಆಗ್ತದೆ. ಅವರು ತಮ್ಮ ಪುಸ್ತಕಗಳ ಮೂಲಕ ಇಡೀ ಜಗತ್ತಿನ ಒಂದಿಗೆ ಆತ್ಮೀಯವಾದ ಸಂಪರ್ಕವನ್ನು ಸಾಧಿಸಬೇಕು, ಪ್ರಶಾಂತವಾದ ಕೆಲಸದಲ್ಲಿ ತೊಡಗಬೇಕು ಅಂತೇಳಿ ತೊಡಗುತ್ತಿದ್ರು ಅವರು. ಬಾಗಿಲಾಚೆ ಈ ಹುಡುಗಿ ಇವ್ರು ಎಷ್ಟು ಹೇಳಿದ್ರು ಆ ಬಾಗಿಲು ಬಡಿಯುವ ಶಬ್ದವನ್ನು ನಿಲ್ಲಿಸ್ಲಿಲ್ಲ ಅಂತವಳು. ಕೊನೆಗೆ ಪ್ರಭುಪಾದ್ರ ಬಾಗಿಲನ್ನು ತೆರೆಯಲೇಬೇಕಾಯ್ತು. ಆ ಬಾಗಿಲ ಮುಂದಿನ ಓಣಿಯಲ್ಲಿ ಹೊಳಪು ಕಣ್ಣಿನ ಹಾಗೂ ಮರಳುಗೊಳಿಸುವ ನೋಟದ ಹದಿಹರೆಯದ ಇಪ್ಪಿಯೊಬ್ಬಳು ಸ್ವಾಮೀಜಿಗೆ ಈಗ ಗೋಚರಿಸ್ತಾಳೆ. ಆಗ ಸ್ವಾಮೀಜಿ ಕೇಳ್ತಾರೆ, ನಿನ್ಗೇನಾಗ್ಬೇಕು ಅಂತ ಹೇಳಿ. ಅದಕ್ಕೆ ಅವಳು ಸ್ವಾಮೀಜಿಗೆ ಅವಳನ್ನು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವಳು ಬಾಯೇ ಬಿಡುದಿಲ್ಲ, ಮಾತನಾಡು ಅಂತಾರೆ. ಆಕೆ ನೇರ ಮಾತನಾಡುವುದಿಲ್ಲ, ನೇರವಾಗಿ ಕೊಠಡಿಗೆ ಪ್ರವೇಶಿಸ್ತಾಳೆ. ಅಂದ್ರೆ ಮಾಯಾ ಸಾಗರದಲ್ಲಿ ಮುಳುಗಿದಂತ ಅವಳಾಗಿ. ಅವಳನ್ನು ಸ್ವಾಮೀಜಿ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ತನ್ನ ಆ ಬಟ್ಟಲು ಗಣ್ಣನ್ನು ಬಿಟ್ಟು ಆ ಹುಡುಗಿ ಆಶ್ಚರ್ಯ ಉದ್ಗಾರವನ್ನು ಎತ್ತಿ ಅಲ್ಲಿ ನೋಡಿ ಮಾವುಲ್ಲಾ ಅಂತ ಹೇಳಿ ಹೇಳ್ತಾಳೆ. ಪ್ರಭುಪಾದರು ಈಗ ಕೆಳಗಿನ ಹಂತದಲ್ಲಿ ಮಲಗಿದ್ದ ಆ ಮುಕುಂದನನ್ನು ಎಬ್ಬಿಸ್ಲಿಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ಕಾಲಿಗೆ ಚಪ್ಪಲಿಯನ್ನು ಕೂಡ ಹಾಕಿಕೊಳ್ಳದೆ ಕೊಠಡಿಗಳ ನಡುವಣ ಓಣಿಯಲ್ಲಿ ನಡೆದ್ರು. ಆ ಹುಡುಗಿ ಅವರ ಕೊಠಡಿಯ ಬಾಗಿಲನ್ನು ಎಳೆದು ಮುಚ್ಚಿ ಅವರ ಹಿಂದೆಯೇ ನಡೀತಾಳೆ. ಈಗ ಪ್ರಭುಪಾದರು ತನಗೆ ತಾನೇ ಬೀಗ ಹಾಕಿಕೊಂಡ ತಮ್ಮ ಆ ಕೊಠಡಿಯ ಬಾಗಿಲಿನಾಚೆ ನಿಲ್ತಾರೆ. ಆಕೆ ಈ ನಡುರಾತ್ರಿ ಈ ಅಪರಿಚಿತ ವಾತಾವರಣದಲ್ಲಿ ಆ ಮುಚ್ಚಿದ ಬಾಗಿಲ ಕೊಠಡಿಗಳ ನಡುವಣ ಓಣಿಯಲ್ಲಿ ಪ್ರಭುಪಾದರನ್ನು ಕೆಣಕುವ ನೋಟದಲ್ಲಿ ದಿಟ್ಟಿಸ್ತಾ ನಿಲ್ತಾರೆ. ಇಂತಹ ಪರಿಸ್ಥಿತಿ ಒದಗುವುದೆಂದು ಅಲ್ಲಿ ವೃಂದಾವನದ ಬಾಬಾಜಿಗಳು ತಮ್ಮ ಚಿಕ್ಕ ಚಿಕ್ಕ ಕುಟೀರಗಳಲ್ಲಿ ಜಪದಲ್ಲಿ ಮಗ್ನರಾಗಿ ಇರ್ತಿದ್ರು. ಇಂತಹ ದೈವ ವಿಮುಖರಾದ ವ್ಯಕ್ತಿಗಳಿಂದ ತಮಗಾಗಬಹುದಾದ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಈ ಬಾಬಾಜಿಯವರು ಏಕಾಂತವಾಸದಲ್ಲಿ ಇರ್ತಿದ್ರು. ಎಲ್ಲಿ? ವೃಂದಾವನದಲ್ಲಿ, ಅಂತಹ ಜಾಗದಲ್ಲಿ. ಆದ್ರೆ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದ ಇಂತಹ ಚಿತ್ತಭ್ರಮಣೆಯ ಆ ವಿಲಕ್ಷಣ ವ್ಯಕ್ತಿಗಳ ಉಪದ್ರವದ ಅನುಭವವನ್ನು ವೃಂದಾವನದ ಬಾಬಾಜಿಗಳು ಕನಸಿನಲ್ಲಿ ಕೂಡ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತನಕ ಆಗಿದೆ ಅಲ್ಲ ಓದಿ? ಆಗಿಲ್ಲ ಮಾತಾಜಿ ಅದು. ಇನ್ನೂ ಆಗ್ಲಿಲ್ಲ. ರತ್ನ ಮಾತಾಜಿ ಸಿಗ್ನಲ್ ಇದೆಯಾ? ಓದ್ತೀರಾ? ಇದಾಗಿದೆ ಮಾತಾಜಿ. ಇಲ್ಲ ಮಾತಾಜಿ, ಸಿಗ್ನಲ್ ಇಲ್ಲ. ಇಲ್ಲವಾ? ಇಲ್ಲ ಮಾತಾಜಿ. ಪ್ರಭಾ ಮಾತಾಜಿ ನೀವೀಗ ಓದಿದ್ದೀರಾ? ಈಗ ಓದ್ದೆ, ಇಲ್ಲಿ ತನಕ ಆಗಿದೆ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ? ಒಂದ್ ನಿಮಿಷ. ಕೆಲ ಹಂತದಲ್ಲಿ ಇದು ಓದಿದ್ದೀರಿ? ಹೌದು, ಸರಿ, ಇದು ಓದಿದ್ದೀರಿ. ಇದನ್ನೊಂದು ಹೇಳ್ತೇನೆ, ನಂತರ ಯಾರದ್ದು ಹೇಳಿ. ದೀಪಾ ಮಾತಾಜಿಯಾ? ಹೌದು ಮಾತಾಜಿ. ನೆಕ್ಸ್ಟ್ ಓದಿ, ಇದೊಂದು ವಿವರಿಸ್ಬಿಡ್ತೇನೆ. ಈಗ ಇವರು ಕೆಲ ಹಂತದಲ್ಲಿ ಇದ್ದ ಮುಕುಂದನ ಕೊಠಡಿಯಲ್ಲಿ ಆ ಬಾಗಿಲನ್ನು ಸ್ವಾಮೀಜಿ ಬಡಿದು ಅವರನ್ನು ಎಚ್ಚರಿಸ್ತಾರೆ.
ಮುಕುಂದನ ಬಾಗಿಲು ತೆಗೆದು ಆಶ್ಚರ್ಯಚಕಿತವಾಗಿ ನೋಡ್ತಾನೆ. ಸ್ವಾಮೀಜಿಯನ್ನು ಇಲ್ಲಿ ಬಂದ್ರು, ನನ್ನ ಗುರು ಈ ಕೋಣೆಗಳ ನಡುವಿನ ಓಣಿಯಲ್ಲಿ ಬರಿಗಾಲಿನಲ್ಲಿ ಬಂದು ನಿಂತಿದ್ದಾರಲ್ಲ. ಬಿರುಗಣ್ಣಿನ ಹುಡುಗಿಯೊಬ್ಬಳು ಅವರ ಹಿಂದೆ 4 ಹೆಜ್ಜೆ ದೂರದಲ್ಲಿ ನಿಂತಿದ್ದಾಳೆ. ಆದ್ರೆ ಪ್ರಭುಪಾದರು ಏಕಾಂಗಿಯಾಗಿ ಅವರು ಗಂಭೀರ ವದನರಾಗಿದ್ರಂತೆ. ಆ ಹುಡುಗಿ ನನ್ನ ಬಾಗಿಲಿಗೆ ಬಂದು, ಈಗ ಮುಕುಂದನ ಬಾಗಿಲಿಗೆ ಕೂಡ ಅವಳು ಬರ್ತಾಳೆ. ಅಲ್ಲಿ ಆ ಪ್ರಭುಪಾದರು ಈಗ ಹೇಳ್ತಾರೆ, ಆ ಹುಡುಗಿ ನನ್ನ ಬಾಗಿಲಿಗೆ ಬಂದಿದ್ದು, ಅಲ್ಲಿ ನಡೆದದ್ದು ಏನೆಲ್ಲ ಇತ್ತು ಅದನ್ನೆಲ್ಲ ಮುಕುಂದನಿಗೆ ತಿಳಿಸ್ತಾರೆ. ಏನ್ ಮಾಡ್ಬೇಕು ನಾನೀಗ ಅಂತ ಹೇಳ್ತಾರೆ. ಎಷ್ಟು ಮಾತನಾಡುವಾಗ್ಲೂ ಅವರು ಕೋಪಗೊಂಡವರಾಗೆ ಕಾಣಲಿಲ್ಲ. ಆ ಹುಡುಗಿಯ ಕಿರುಕುಳಕ್ಕೆ ಒಳಗಾದವರಂತಾದ್ರೂ ಕೂಡ ಕಾಣಲಿಲ್ಲ, ಅದನ್ನು ತೋರ್ಪಡಿಸಿಕೊಳ್ಳಿಲ್ಲ. ಆ ಹುಡುಗಿಯೊಂದಿಗೆ ಕರುಣೆಯೊಂದಿಗೆ ನಡೆದುಕೊಳ್ಬೇಕು ಅಂತ ಹೇಳಿ ಅಲ್ಲಿ ಮುಕುಂದನಿಗೆ ಅವರು ಸೂಚಿಸ್ತಾರೆ. ಹಿಂದೆ ನ್ಯೂಯಾರ್ಕ್ನಲ್ಲಿ ಪ್ರಭುಪಾದರು ಡೇವಿಡ್ ಅಲೆನ್ನ ಜೊತೆ ವಾಸ ಮಾಡುತ್ತಿದ್ದಾಗ LSDಯ ಪ್ರಭಾವಕ್ಕೆ ಒಳಗಾದ ಅಲೆನ್ನನ್ನು ಅವರು ಸ್ವಾಮೀಜಿ ತನ್ನ ಉಪ್ಪರಿಗೆಯಿಂದ ಹೊರಗೆ ದಬ್ಬಿದ ಪ್ರಸಂಗ ಮುಕುಂದನಿಗೆ ಈಗ ನೆನಪಿಗೆ ಬರ್ತದೆ. ಅಂತ ವಿಲಕ್ಷಣ ಹಾಗೂ ಅಪಾಯಕಾರಿಯಾದ ಪರಿಸ್ಥಿತಿಗೆ ಒಳಗಾದಾಗಲೂ ಸ್ವಾಮೀಜಿ ತಮ್ಮ ಚಿತ್ತದ ಸಮತೋಲನವನ್ನು ಅವರು ಎಂದಿಗೂ ಕಳೆದುಕೊಂಡಿರಲಿಲ್ಲ. ಮುಕುಂದನೀಗ ಕೆಳಗಿಳಿದು ಹೋಗಿ ಹಯಗ್ರೀವನನ್ನು ಎಬ್ಬಿಸಿ ಪ್ರಭುಪಾದರ ಕೊಠಡಿಯ ಬದಲಿ ಬೀಗದ ಕೈಯನ್ನು ತಂದು ಅವರ ಕೈಗೆ ಕೊಡ್ತಾನೆ. ಪ್ರಭುಪಾದರು ತಾವು ನಿಲ್ಲಿಸಿದ ಆ ಚೈತನ್ಯ ಮಹಾಪ್ರಭುಗಳ ಉಪದೇಶದ ಅನುವಾದ ಕಾರ್ಯವನ್ನು ಅಲ್ಲಿ ಮುಂದುವರಿಸಲಿಕ್ಕೆ ಆ ಕೊಠಡಿಗೆ ಈಗ ಹೋಗ್ತಾರೆ. ಮುಕುಂದ ಆ ಹುಡುಗಿಯನ್ನು ಕೆಳಗಿನ ಬೀದಿಗೆ ಕರೆದುಕೊಂಡು ಹೋಗಿ ಇಂಥ ಹೊತ್ತಿನಲ್ಲಿ ಹಿರಿಯರು ಸಭ್ಯರು ಆದಂತಹ ಸ್ವಾಮೀಜಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಆದ್ರೆ ಆ ಹುಡುಗಿ ಮುಕುಂದನನ್ನು ದೃಷ್ಟಿಸಿ ನೋಡ್ತಾಳೆ. ನೀನಿನ್ನೂ ಸಿದ್ಧವಾಗಿಲ್ಲ ಅನ್ನುತ್ತಾ ತನ್ನ ದಾರಿಯನ್ನು ಅವಳು ಹಿಡಿದುಕೊಂಡು ಹೋಗ್ತಾಳೆ. ಬೆಳಿಗ್ಗೆ 7 ಗಂಟೆಗೆ ಪ್ರಭುಪಾದರು ಬೆಳಗಿನ ಪ್ರವಚನಕ್ಕಾಗಿ ದೇವಸ್ಥಾನಕ್ಕೆ ಬಂದಾಗ ಅದೇ ಹುಡುಗಿ ಆ ಪ್ರೇಕ್ಷಕರ ನಡುವೆ ತುಂಬಾ ಸಮಾಧಾನ ಚಿತ್ತವಾಗಿ ಅಲ್ಲಿ ಕೂತ್ಕೊಂಡಿದ್ಲು. ಆಕೆ ತನ್ನ ನಡವಳಿಕೆಯ ಬಗ್ಗೆ ಕ್ಷಮೆಯನ್ನು ಕೋರಿದ್ಲು. ಅಂದು ಮಧ್ಯಾಹ್ನ ಪ್ರಭುಪಾದರು ಹಿಂದಿನ ರಾತ್ರಿ ನಡೆದ ಘಟನೆಯನ್ನು ತುಂಬಾ ತಮಾಷೆಯಾಗಿ ಅದನ್ನು ನಿರೂಪಿಸ್ತಾ ತಾವು ಆ ಹುಡುಗಿಗೆ ರಾತ್ರಿ ಹಲವು ಸಲ ಕೇಳಿದ ಪ್ರಶ್ನೆಯನ್ನು ನೆನಪು ಮಾಡಿಕೊಳ್ತಾ ಇದ್ದರು. ಕಣ್ಣುಗಳನ್ನು ಅಗಾಧವಾಗಿ ತೆರೆದು ಆ ಹುಡುಗಿಯ ಮುಖಭಾವನೆಯನ್ನು ಅನುಕರಿಸಿ ತೋರಿಸುತ್ತಾ ಅಗೋ ಮಹಾ ಉಲ್ಲಾ ಎಂದು ಹೇಳಿ ಗಟ್ಟಿಯಾಗಿ ಅವರು ಕೂಡ ನಗ್ತಾರೆ. ಬೆಳಿಗ್ಗೆ 6:30 ಹೊತ್ತಿಗೆ ಹೊರಗಡೆ ತಿರುಗಾಡಿಕೊಂಡು ಬರೋಣ, ನೀನು ಉದ್ಯಾನದವರೆಗೆ ಕಾರಿನಲ್ಲಿ ನನ್ನನ್ನು ಕರೆದುಕೊಂಡು ಹೋಗು ಎಂದರು ಪ್ರಭುಪಾದ ಹರಿದಾಸ್ ಬನ್ನಿ. ಇಲ್ಲಿ ಇದು ಓದ್ಲಿಕ್ಕೆ ಬಾಕಿ. ದೀಪ ಮಾತಾಜಿ ಓದಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೋಲ್ಡನ್ ಗೇಟ್ ಉದ್ಯಾನದ ಹತ್ತಿರದ ಸ್ಟೋವ್ ಸರೋವರದ ಪರಿಸರಕ್ಕೆ ಅವರೊಡನೆ ಹಲವು ಶಿಷ್ಯರು ಹಿಂಬಾಲಿಸಿದರು. ಈ ಶಿಷ್ಯರಿಗೆ ಈ ಸರೋವರದ ಪ್ರದೇಶ ತೀರಾ ಪರಿಚಿತವಾದಾಗಿತ್ತು. ಆ ಸರೋವರದ ಸುತ್ತ ಅರಣ್ಯ ವೃತ್ತ ದಾರಿಗಳಲ್ಲಿ ಸಣ್ಣದೊಂದು ತೊರೆಯನ್ನು ಹಾದು ಆ ನಿಸರ್ಗ ಸುಂದರ ದೃಶ್ಯ ಪ್ರಭುಪಾದರಿಗೆ ಸಂತೋಷವನ್ನುಂಟು ಮಾಡುವುದೆಂದು ಅವರು ಸ್ವಾಮೀಜಿಯವರನ್ನು ಕರೆದೊಯ್ದರು. ಸ್ವಾಮೀಜಿ ತ್ವರಿತವಾಗಿ ನಡೆಯುತ್ತಾ ಮರವೊಂದನ್ನು ಕಂಡಾಗ ಅಥವಾ ಹೂವೊಂದನ್ನು ಗಮನಿಸಿದಾಗ ತಟ್ಟೆನ್ನೇ ನಿಲ್ಲುವರು. ಇದ್ಯಾವ ಮರ ಎಂದು ಪ್ರಶ್ನಿಸುವರು. ಇದೇನು ಹೂವು ಎನ್ನುವರು. ಶಿಷ್ಯರಿಗೆ ಅದಕ್ಕೇನು ಉತ್ತರ ಹೇಳಬೇಕೆಂದು ಅದಕ್ಕೇನು ಹೂವು ಎನ್ನುವರು. ಶಿಷ್ಯರೇ ಅದಕ್ಕೇನು ಉತ್ತರ ಹೇಳಬೇಕೆಂದು ಗೊತ್ತಿಲ್ಲದಿದ್ದರೂ ಚೈತನ್ಯ ಮಹಾಪ್ರಭು ವೃಂದಾವನದ ಕಾಡಿನಲ್ಲಿ ಹೋಗುತ್ತಿರುವಾಗ ಎಲ್ಲ ಗಿಡಗಳು ಮರಗಳು ಬಳ್ಳಿಗಳು ಅವರನ್ನು ಕಂಡು ಆನಂದದಲ್ಲಿ ಹಾಗೂ ಅವರ ಸಾನ್ನಿಧ್ಯದಿಂದ ಪುಳಕಗೊಳ್ಳುತ್ತಿದ್ದವು. ಆಧ್ಯಾತ್ಮಿಕ ಲೋಕದಲ್ಲಿ ಹೇಗೋ ಹಾಗೆಯೇ ಈ ಸಸ್ಯ ಜೀವನದಲ್ಲಿಯೂ ಚೈತನ್ಯವೂ ತುಂಬಿಕೊಂಡಿದೆ ಎಂದು ಸ್ವಾಮೀಜಿ ಶಿಷ್ಯರಿಗೆ ಹೇಳಿದರು. ಸ್ವಾಮೀಜಿ ಈ ಸಸ್ಯ ಜೀವನದಲ್ಲಿಯೂ ಪ್ರಜ್ಞೆ ಎಂಬುದುಂಟು. ಶಿಷ್ಯರು ಕೇಳಿದರು. ಪ್ರಭುಪಾದರೆ ಹೇಳಿದರು ಅಲ್ಲಿಯೂ ಆತ್ಮವಿದೆ. ಆದರೆ ಪ್ರಜ್ಞೆ ಎಂಬುದು ಅವುಗಳಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಅವುಗಳ ಗ್ರಹಣ ಶಕ್ತಿ ಸೀಮಿತವಾದುದು ಅಷ್ಟೇ. ಪ್ರಭುಪಾದರು ಶಾಸ್ತ್ರಗಳ ಕಣ್ಣಿನಿಂದ ವೀಕ್ಷಿಸುತ್ತಿದ್ದರು. ತೀರಾ ಸಾಮಾನ್ಯ ಸಂಗತಿಗಳನ್ನು ಕುರಿತು ಅವರು ಮಾಡುತ್ತಿದ್ದ ವ್ಯಾಖ್ಯಾನಗಳು ಕೂಡ ವಿಶೇಷವಾದ ಆಧ್ಯಾತ್ಮಿಕ ಅರ್ಥದಿಂದ ಕೂಡಿರುತ್ತಿದ್ದವು. ಅವರು ನಮ್ಮ ಜೊತೆ ಸಂಚಾರ ಮಾಡುತ್ತಾ ತಮಗೆ ತಾವೇ ಎಂಬಂತೆ ಗಟ್ಟಿಯಾಗಿ ಹೇಳಿಕೊಂಡರು. ಯಾರಿಗೆ ಭಗವಂತನನ್ನು ಕಾಣಬೇಕೆಂಬ ಅಪೇಕ್ಷೆ ಇದೆಯೋ ಅಂತಹವರು ಮೊದಲು ಅದಕ್ಕೆ
ತಕ್ಕ ಅರ್ಹತೆಗಳನ್ನ ಗಳಿಸಿಕೊಳ್ಳಬೇಕು. ಅವರು ಪರಿಶುದ್ಧರಾಗಿರಬೇಕು. ಈಗ ನೋಡಿ, ಸೂರ್ಯನನ್ನು ಮೋಡ ಮುಸುಕಿಕೊಂಡಿದೆ ಅಂದ ಮಾತ್ರಕ್ಕೆ ಸೂರ್ಯ ಇಲ್ಲ ಎಂದು ಅರ್ಥವಲ್ಲ. ಸೂರ್ಯ ಅಲ್ಲಿದೆ, ಆದರೆ ನಮ್ಮ ಕಣ್ಣುಗಳಿಗೆ ಕಾಣುವುದಿಲ್ಲ ಅಷ್ಟೇ. ಪ್ರವಾಸದ ಮಾರ್ಗದರ್ಶಿಯಂತೆ ಹುಡುಗರು ಸ್ವಾಮೀಜಿಯನ್ನು ಇನ್ನೂ ಹೆಚ್ಚು ನಯ ಮನೋಹರ ಸ್ಥಳಗಳ ಕಡೆಗೆ ಕರೆದುಕೊಂಡು ಹೋದರು. ಅಲ್ಲೊಂದು ಕಡೆ ಸರೋವರದ ಮೇಲೆ ಹಂಸಗಳು ತೇಲುತ್ತಿದ್ದವು. ಪ್ರಭುಪಾದರು ಹೇಳಿದರು, ಶ್ರೀಮದ್ ಭಾಗವತವು ಭಕ್ತರನ್ನು ಹಂಸಗಳಿಗೆ ಹೋಲಿಸುತ್ತದೆ ಹಾಗೂ ಭಗವಾನ್ ಕೃಷ್ಣನನ್ನು ಕುರಿತು ಸಾಹಿತ್ಯವನ್ನು ಸುಂದರವಾದ ಸರೋವರಕ್ಕೆ ಹೋಲಿಸುತ್ತದೆ. ಮುಂದುವರೆದು ಹೇಳಿದರು, ಭಕ್ತರಲ್ಲದವರು ಇದರಲ್ಲೂ ಅವರು ಕ್ಷುದ್ರವಾದ ದೈನಂದಿನ ವಿಷಯಗಳಲ್ಲಿ ಮಗ್ನವಾಗುವರು. ಕಾಗೆಗಳಿದ್ದಂತೆ ಕಲ್ಲುದಾರಿಯ ಮೇಲೆ ನಡೆಯುತ್ತಾ ಅಲ್ಲಿದ್ದ ದುಂಡಾನೆಯ ಹರಳುಗಲ್ಲುಗಳನ್ನು ತೋರಿಸುತ್ತಾ, ಈ ದುಂಡಾನೆ ಕಲ್ಲುಗಳನ್ನು ನೋಡಿ, ಇಲ್ಲಿ ಎಷ್ಟು ಹರಳುಗಳಿಲ್ಲವೆಯೋ ಅಷ್ಟೊಂದು ಜಗತ್ತುಗಳಿವೆ ಮತ್ತು ಇಂತಹ ಪ್ರತಿಯೊಂದು ವಿಶ್ವದಲ್ಲಿಯೂ ಅಸಂಖ್ಯ ಜೀವಕೋಟಿಗಳಿದ್ದಾವೆ ಎಂದರು. ಸ್ವಾಮೀಜಿಯನ್ನು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇಲ್ಲಿ ಗೋಲ್ಡನ್ ಗೇಟ್ ಉದ್ಯಾನದ ಹತ್ತಿರ ಈಗ ಅವರು ಪ್ರಭುಪಾದರು ಏನ್ ಹೇಳ್ತಾರೆ, ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಹೇಳ್ತಾರೆ ಉದ್ಯಾನಕ್ಕೆ. ಆ ಕಾರಿನಲ್ಲಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಉದ್ಯಾನದ ಹತ್ತಿರ ಸ್ಟೋವ್ ಸರೋವರದ ಪರಿಸರಕ್ಕೆ ಅವರೊಡನೆ ಕೆಲವು ಶಿಷ್ಯರು ಕೂಡ ಹಿಂಬಾಲಿಸ್ತಾರೆ. ಆ ಶಿಷ್ಯರಿಗೆ ಆ ಸರೋವರದ ಪ್ರದೇಶ ತೀರ ಎಲ್ಲ ಪರಿಚಿತವಾದದವರಿಗೆ. ಅವರು ಸರೋವರದ ಸುತ್ತ ಅರಣ್ಯ ವೃತ್ತ ದಾರಿಗಳಲ್ಲಿ ಸಣ್ಣದೊಂದು ತೊರೆಯನ್ನು ಹಾದು ಈ ನಿಸರ್ಗ ಸುಂದರ ದೃಶ್ಯ ಪ್ರಭುಪಾದರಿಗೆ ಸಂತೋಷವನ್ನು ಉಂಟು ಮಾಡ್ತದೆ ಅಂತೇಳಿ ಅವರು ಸ್ವಾಮೀಜಿಯನ್ನ ಅಲ್ಲಿಗೆ ಕರೀತಾರೆ. ಸ್ವಾಮೀಜಿ ತ್ವರಿತವಾಗಿ ಅಲ್ಲಿ ನಡೆಯುತ್ತಾ ಮರವೊಂದನ್ನು ಕಂಡಾಗ ಅಥವಾ ಹೂವೊಂದನ್ನು ಗಮನಿಸಿದಾಗ ಅವರು ತಟ್ಟನೆ ನಿಂತು ಇದ್ಯಾವ ಮರ ಅಂತೆ, ಇದೇನು ಹೂವು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೇನು ಉತ್ತರ, ಶಿಷ್ಯರಿಗೆ ಅದಕ್ಕೇನು ಉತ್ತರ ಹೇಳ್ಬೇಕಂತ ಗೊತ್ತಿಲ್ಲದಿದ್ರು ಚೈತನ್ಯ ಮಹಾಪ್ರಭು ಬೃಂದಾವನದ ಕಾಡಿನಲ್ಲಿ ಹೋಗುತ್ತಿರುವಾಗ ಎಲ್ಲ ಗಿಡಗಳು, ಮರಗಳು, ಬಳ್ಳಿಗಳು ಅವರನ್ನು ಕಂಡು ಆನಂದದಲ್ಲಿ ಹಾಗೂ ಅವರ ಸಾನ್ನಿಧ್ಯದಿಂದ ಅದು ಪುಳಕಗೊಳ್ತಿದ್ದವು. ಆಧ್ಯಾತ್ಮಿಕ ಲೋಕದಲ್ಲಿ ಹೇಗೋ ಹಾಗೆ ಈ ಜನ್ಮ ಜೀವನ, ಈ ಸಸ್ಯ ಜೀವನದಲ್ಲಿ ಕೂಡ ಚೈತನ್ಯವು ಈಗ ತುಂಬಿಕೊಂಡಿದೆ ಅಂತ ಹೇಳಿ ಸ್ವಾಮೀಜಿ ಶಿಷ್ಯರಿಗೆ ಹೇಳ್ತಾರೆ. ಆಗ ಕೇಳ್ತಾರೆ ಅಲ್ಲಿ ಸ್ವಾಮೀಜಿ, ಈ ಸಸ್ಯ ಜೀವನದಲ್ಲಿ ಕೂಡ ಪ್ರಜ್ಞೆ ಎಂಬುದು ಉಂಟಾ ಅಂತ ಹೇಳಿ ಶಿಷ್ಯರು ಕೇಳ್ತಾರೆ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿಯೂ ಆತ್ಮ ಅಂತ ಹೇಳಿ ಇದೆ, ಆದರೆ ಪ್ರಜ್ಞೆ ಎಂಬುದು ಅವುಗಳಿಗೆ ತಾತ್ಕಾಲಿಕವಾಗಿ ಅಲ್ಲಿ ಸ್ಥಗಿತಗೊಂಡಿದೆ. ಅವುಗಳು ಗ್ರಹಣ ಶಕ್ತಿ ಅದಕ್ಕೆ ಸೀಮಿತವಾದದ್ದು ಅಷ್ಟೇ. ಪ್ರಭುಪಾದರು ಶಾಸ್ತ್ರಗಳನ್ನು ಕಣ್ಣಿನಿಂದ ಅವರು ವೀಕ್ಷಿಸುತ್ತಿದ್ದಾರೆ. ತೀರಾ ಸಾಮಾನ್ಯ ಸಂಗತಿಗಳಲ್ಲಿ ಮಾತ್ರ ಅವರು ಮಾಡುತ್ತಿದ್ದ ವ್ಯಾಖ್ಯಾನಗಳು ಕೂಡ ವಿಶೇಷವಾದ ಆಧ್ಯಾತ್ಮಿಕ ಅರ್ಥದಿಂದ ಕೂಡಿರ್ತಿದ್ವು. ಸಂಜೆ ಅವರು ಪ್ರಭುಪಾದರು ಎಲ್ಲ ಶಿಷ್ಯರ ಜೊತೆ ಸಂಚಾರ ಮಾಡುತ್ತಾ ತಮಗೆ ತಾವೇ ಎಂಬಂತೆ ಅವರು ಗಟ್ಟಿಯಾಗಿ ಹೇಳಿಕೊಡ್ತಾರೆ. ಯಾರಿಗೆ ಭಗವಂತನನ್ನು ಕಾಣಬೇಕೆಂಬ ಅಪೇಕ್ಷೆ ಇದೆಯೋ ಅಂತವರು ಮೊದಲು ಅದಕ್ಕೆ ತಕ್ಕ ಅರ್ಹತೆಯನ್ನು ಅವರು ಗಳಿಸಿಕೊಳ್ಬೇಕು. ಅವರು ಪರಿಶುದ್ಧವಾಗಿರ್ಬೇಕು. ಈಗ ನೋಡಿ, ಸೂರ್ಯನನ್ನು ಮೋಡ ಮುಸುಕಿಕೊಂಡಿದ್ದೆ, ಆದ್ರೆ ಸೂರ್ಯ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಸೂರ್ಯ ಅಲ್ಲಿ ಇದ್ದೇ ಇದೆ, ಆದ್ರೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತೇಳಿ ಅಷ್ಟೇ ಅಂತೇಳಿ ಹೇಳ್ತಾರೆ. ಪ್ರವಾಸದ ಮಾರ್ಗದರ್ಶಿಯಂತೆ ಅಲ್ಲಿ ಹುಡುಗರು ಸ್ವಾಮೀಜಿಯನ್ನು ಇನ್ನೂ ಹೆಚ್ಚು ನಯನ ಮನೋಹರ ಸ್ಥಳಗಳ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲೊಂದು ಕಡೆ ಸರೋವರದ ಮೇಲೆ ಹಂಸಗಳೆಲ್ಲ ತೇಳ್ತಿದ್ದವು. ಪ್ರಭುಪಾದರು ಹೇಳಿದ್ರು, ಶ್ರೀಮದ್ ಭಾಗವತವು ಭಕ್ತರನ್ನು ನೋಡಿ, ಅಲ್ಲಿ ಮದ್ಭಾಗವತವು ಭಕ್ತರನ್ನು ಹಂಸಗಳಿಗೆ ಹೋಲಿಸ್ತಾರೆ. ಹಾಗೂ ಭಗವಾನ್ ಕೃಷ್ಣನ ಕುರಿತು ಸಾಹಿತ್ಯವನ್ನು ಸುಂದರವಾದ ಆ ಸರೋವರಕ್ಕೆ ಹೋಲಿಸುತ್ತದೆ. ಮುಂದುವರಿದು ಹೇಳ್ತಾರೆ, ಭಕ್ತರಲ್ಲದವರು ಇದ್ದಾರಲ್ಲ, ಅವರು ಶೂದ್ರವಾದ ದೈನಂದಿನ ವಿಷಯದಲ್ಲಿ ಎಲ್ಲ ಮಗ್ನರಾಗ್ತಾರೆ. ಅವರು ಕಾಗೆಗಳು ಇದ್ದಂತೆ ಕಲ್ಲು ದಾರಿಯ ಮೇಲೆ ನಡೆಯುತ್ತಾ ಅಲ್ಲಿಂದ ದುಂಡನೆಯ ಹರಳುಗಲ್ಲುಗಳನ್ನೆಲ್ಲ ತೋರಿಸ್ತಾ ಈ ದುಂಡನೆ ಕಲ್ಲುಗಳನ್ನು ನೋಡಿ, ಇದು ಎಷ್ಟು ಹರಳುಗಳು ಇವೆಯೋ ಅಷ್ಟೊಂದು ಜಗತ್ತುಗಳು ಇವೆ. ಇಂತಹ ಪ್ರತಿಯೊಂದು ವಿಶ್ವದಲ್ಲಿಯೂ ಕೂಡ ಅಸಂಖ್ಯಾತವಾದ ಜೀವಕೋಟಿಗಳು ಇದ್ದಾವೆ ಎಂದರು. ಅಲ್ಲಿಗೆ ನಿಲ್ಲಿಸೋಣ, ಯಾಕಂದ್ರೆ ಟೈಮ್ ಆಯ್ತು. ನಾಳೆ ಇದು 1.25 ಪೇಜ್ ಅಷ್ಟೇ ಇರು. ಓಕೆ, ನಾಳೆ ನೋಡೋಣ 1.5 ಪೇಜ್.
ಹರೇ ಕೃಷ್ಣ ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ.